ಹಾಗೆ ವಿಜಯಲಕ್ಷ್ಮಿ ಕೆ ಪ್ರಸಾದ್ ರೈ ಕನ್ನಡ, ಲಕ್ಷ್ಮೀನಾರಾಯಣ ರೈ ಹರೇಕಳ ಕನ್ನಡ, ಮಹೇಂದ್ರನಾಥ್ ಸಾಲೆತ್ತೂರು ತುಳು, ಲತೀಶ್ ಎಂ ಸಂಕೊಲಿಗೆ ಕನ್ನಡ, ಹಂಜಾ ಮಲಾರು ಬ್ಯಾರಿ, ಹಾಗೆ ಅಕ್ಷತಾ ರಾಜ್ ಪೆರ್ಲಾ ಹವ್ಯಕ, ಎಡ್ವರ್ಡ್ ಲೋಬೋ ತೊಕ್ಕೊಟ್ಟು ಕೊಂಕಣಿ, ಎಂ.ನ ಚಂಬಲ್ತಿಮಾರ್ ಮಲಯಾಳಂ, ಗುಣಾಜೆ ರಾಮಚಂದ್ರ ಭಟ್ ಹವ್ಯಕ, ಹಾಗೆ ಪ್ರವೀಣ್ ಅಮ್ಮೆಂಬಳ ತಮಿಳು. ಈ ಭಾಷೆಗಳಲ್ಲಿ ಕವಿಗಳು ಭಾಗವಹಿಸಲಿಕ್ಕಿದ್ದಾರೆ. ಎಲ್ಲ ಕವಿಗಳನ್ನು ಅಧ್ಯಕ್ಷರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕಂತ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಇವುಗಳನ್ನು ನಾವು ಗೌರವಪೂರ್ಣವಾಗಿ ಆಹ್ವಾನಿಸ್ತಾ ಇದ್ದೇವೆ. ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕೊಳ್ಳಿಯವರು, ಮೊಹಮ್ಮದ್ ಬಡ್ಡೂರು, ವಿಜಯಲಕ್ಷ್ಮಿ ಕೆ ಪ್ರಸಾದ್ ರೈ, ಲಕ್ಷ್ಮೀನಾರಾಯಣ ರೈ ಹರೇಕಳ, ಮಹೇಂದ್ರನಾಥ್ ಸಾಲೆತ್ತೂರ್, ಲತೀಶ್ ಎಂ ಸಂಕೊಲಿಗೆ, ಹಂಜಾ ಮಲಾರು, ಅಕ್ಷತಾ ರಾಜ್ ಪೆರ್ಲಾ, ಎಡ್ವರ್ಡ್ ಲೋಬೋ ತೊಕ್ಕೊಟ್ಟು, ಹಾಗೆ ಎಂ.ನ ಚಂಬಲ್ತಿಮಾರ್, ಗುಣಾಜೆ ರಾಮಚಂದ್ರ ಭಟ್, ಪ್ರವೀಣ್ ಅಮ್ಮೆಂಬಳ. ಬಹಳ ಉತ್ತಮ ರೀತಿಯ ಸ್ಮರಣಿಕೆಯೊಂದಿಗೆ ವೇದಿಕೆಗೆ ಸಾಹಿತಿಗಳಾಗಿದ್ದವರನ್ನು ನಾವೀಗ ನಮ್ಮ ಊರಿಗೆ, ನಮ್ಮ ಈ ಶಿಕ್ಷಣ ಸಂಸ್ಥೆಗೆ ಸ್ವಾಗತಿಸಬೇಕು. ಎಲ್ಲರಿಗೂ ಕೂಡ ನಮ್ಮನ್ನು ಕೂಡ ಶಿಕ್ಷಣ ಸಂಸ್ಥೆಯ ಪರವಾಗಿ, ರತ್ನೋತ್ಸವದ ಪರವಾಗಿ ಅಧ್ಯಕ್ಷರು ಸ್ವಾಗತಿಸಿದ್ದಾರೆ. ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಿಮ್ಮೊಳಗೆ, ಗುರುತಿಸದಾದೆನು ನಿಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇರುವುದು ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇರುವುದು ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಅಮೃತದ ಸವಿಯಿದೆ ನಾಲಿಗೆಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ನಾವು. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು, 4 ದಿನದ ಈ ಬದುಕಿನಲ್ಲಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಿಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇದು ಶಿವರುದ್ರಪ್ಪ ಅವರ ಸಂದೇಶ. ಕವಿಗೋಷ್ಠಿಯನ್ನು ಇದೀಗ ಆರಂಭಿಸ್ತಾ ಇದ್ದೇವೆ.
ಕವನ ವಾಚನದೊಂದಿಗೆ ಎಲ್ಲ ಕವಿಗಳು ತಮ್ಮ ವಿಷಯವನ್ನು ಪ್ರಸ್ತುತಪಡಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ವಿಜಯಲಕ್ಷ್ಮಿ ಕೆ ಪ್ರಸಾದ್ ರೈ ಕನ್ನಡದ ಕವಿತೆಯನ್ನು ಈಗ ವಾಚಿಸಬೇಕಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಭಾಳಷ್ಟು ಕವನ ಹಾಗೂ ವಿಮರ್ಶೆ ಲೇಖನಗಳಲ್ಲಿ ಪ್ರಸಿದ್ಧಿಯಲ್ಲಿರ್ತಕ್ಕಂಥ ಇವರ ಇವತ್ತಿನ ಕವಿಗೋಷ್ಠಿಯ ಕನ್ನಡ ಕವಿವಾಚನ ಹಾಗೆ ತುಳು ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಕೂಡ ಆಗಿದ್ದುಕೊಂಡು ಕನ್ನಡದ ಕವಿವಾಚನವನ್ನು ಕಿವಿಗೆ ಬಿದ್ದಿತ್ತು ಹೊಂದಾಣಿಕೆ ಎಂಬ ಮುತ್ತು, ಬಾಲ್ಯದಾಟ ಪಾಠಗಳೆಡೆಯಲ್ಲೂ ಹೊಂದಿಕೋ ಎಂಬ ಸವಿತುತ್ತು. ಅಣ್ಣ ಅಕ್ಕಂದಿರಿಗೆ ಹೊಂದಿಕೋ, ತಮ್ಮ ತಂಗಿಯಂದಿರಿಗೆ ಹೊಂದಿಕೋ, ಮನೆಯೊಳಗಡೆ ಹೊಂದಿಕೋ, ಮನೆ ಹೊರಗೂ ಹೊಂದಿಕೋ. ಬೆಳೆದು ನಿಂತಾಗ ಹೊಂದಾಣಿಕೆಯ ಗುಣವಿರಲಿ, ಮನೆ ಮರ್ಯಾದೆಯ ಅರಿವಿರಲಿ. ಮದುವೆಯಾಗಿ ಹೊರಟಾಗ ಗಂಡನ ಜೊತೆ ಹೊಂದಾಣಿಕೆಯಿಂದಿರು, ಅತ್ತೆ ಮಾವಂದಿರಿಗೆ ತಕ್ಕ ಹಾಗಿರು. ಸಂಸಾರ ಸಾಗರದಲ್ಲಿ ಈಜಿ ಸಾಕೆನಿಸಿದಾಗ ಹೊಂದಾಣಿಕೆ ಇರಲಿ, ತಪ್ಪಿದಲ್ಲಿ ನಿನ್ನ ಬಾಳು ಹಲವರ ಬಾಯಿಗೆ ಆಹಾರ ಎಂಬ ನೆನಪಿರಲಿ. ಮಕ್ಕಳು ಬೆಳೆದು ನಿಂತಾಗ ಮಕ್ಕಳಿಗೆ ತಕ್ಕ ಹಾಗಿರು, ನಿನಗೆ ವಯಸ್ಸಾಯಿತೆಂದು ತಿಳಿದು ತೆಪ್ಪಗಿರು. ಜೀವನವಿಡೀ ಹೊಂದಾಣಿಕೆಯ ಗುಂಗಿನಲ್ಲಿ ಅವರಿವರ ಇಷ್ಟಾನಿಷ್ಟಗಳಿಗೆ ಬೆಲೆ ಕೊಡುವಲ್ಲಿ. ಜೀವನವಿಡೀ ಹೊಂದಾಣಿಕೆಯ ಗುಂಗಿನಲ್ಲಿ ಅವರಿವರ ಇಷ್ಟಾನಿಷ್ಟಗಳಿಗೆ ಬೆಲೆ ಕೊಡುವಲ್ಲಿ ಅನಿಸುತ್ತಿದೆ ಈಗೀಗ. ಇನ್ನು ಹೊಂದಿಕೊಂಡಿದ್ದು ಸಾಕು, ಬೇಕಿದ್ದರೆ ಬೇರೆಯವರು ನಿನಗೆ ಹೊಂದಿಕೊಳ್ಳಲಿ ಎಂದು. ಇನ್ನು ಹೊಂದಿಕೊಂಡಿದ್ದು ಸಾಕು, ಬೇಕಿದ್ದರೆ ಬೇರೆಯವರು ನಿನಗೆ ಹೊಂದಿಕೊಳ್ಳಲಿ ಎಂದು. ವಂದನೆಗಳು. ಕಾರ್ಯಕ್ರಮಗಳಲ್ಲಿ ಕೂಡ ಸಂಯೋಜನಾತ್ಮಕವಾಗಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಉದ್ಯಮಿಯಾಗಿಯೂ ಕವಿಯಾಗಿಯೂ ಸಾಹಿತಿಯಾಗಿಯೂ ಆಸಕ್ತಿಯನ್ನು ವಹಿಸಿದಂಥ ಮಚ್ಚೇಂದ್ರನಾಥ್ ಸಾಲೆತ್ತಿಯವರು ಈಗ ತುಳು ಕವನದೊಂದಿಗೆ ಕವಿ ಉಡಲ್ಲೆಗ್ ಸೋಲೈತು ಸೊಲ್ಮೆ ಸಂದಾಯಿತ ಮಲ್ತೊಂದು ಚಾವಡಿದ ಎದುರು ಪುನಃ ಮಾತ ಮೋಕೆದ ಜೋಕ್ಲೆಗ್ ಸೋಲೈತು ಸೊಲ್ಮೇಲು ಅಂಚನೆ ಏರಿಯಾಕ್ಲೆಗ್ಲ ಸೊಲ್ಮೇಲು ಎನ್ನ ಕವಿತೆದ ತರೆಬೊರವು ಅರ್ಥ ಆವಂದಿನ ನಮನೆ ಮತ ಧರ್ಮೋನು ಉಂಡು ಮಲ್ತ ಮತ ಧರ್ಮೋಲು ಅವೆಕ್ ದೇವರೇನು ಸೃಷ್ಟಿ ಮಲ್ತ ಮತ ಧರ್ಮ ದೇವರು ನಮ್ಮ ತಿಗಲೇನು ತಿಗುತ್ತು ಬುಡಿಯರು ಒಂಜಪ್ಪೆ ಜೋಕುಲ್ಲೆಕ ಬದುಕುನ ಮಾತೆರೇನು ಮಣ್ಣು ಮಲ್ತು ಬುಡಿಯರು ನಮನೆ ಮತ ಧರ್ಮೋನು ಉಂಡು ಮಲ್ತ ಮತ ಧರ್ಮೋಲು ಅವೆಕ್ ದೇವೇರೇನು ಸೃಷ್ಟಿ ಮಲ್ತ ವೇದಶಾಸ್ತ್ರ ಓದುದು ಹಿಂದುಲಾಯ ಕುರಾನ್ ಓದುದು ಮುಸ್ಲಿಮಾಯ ಬೈಬುಲುನು ಓದುದು ಕಿರಿಸ್ತನಾಯ ಸಾರ ಜಾತಿ ಧರ್ಮೋಲು ಉದಿಪನಾಯ ತೆರಿಯಂದಿ ಜಾತಿ ಮತ ಧರ್ಮೋಡು ಭ್ರಮೆಟೆ ಬದುಕೊಂದುಲ್ಲ ಕರ್ಮೋಡು ನಮನೆ ಮತ ಧರ್ಮೋನು ಉಂಡು ಮಲ್ತ ಮತ ಧರ್ಮೋಲು ಅವೇಕ್ ದೇವೇರೇನು ಸೃಷ್ಟಿ ಮಲ್ತ ಕೋಟಿ ಕೋಟಿ ನರಮಾನಿ ಉಡಲುಲು ಅತ್ಯರಾದ ಪಗೆ ಪುಗೆಟ್ ಕಬಿದುಂಡು ಜಾತಿ ಮತ ಧರ್ಮ ನೀತಿ ತತ್ತದು ಸಾದಿ ಸಾದಿ ಜೂವಲು ಬೂರ್ದುಂಡು ಕಾಪು ನಂಚಿ ದೇವೇರು ಮದತೆರ ಪಿಸಾಸಿಲು ನೆತ್ತೆರಡು ನಲಿತೆರ ನಮನೆ ಮತ ಧರ್ಮೋನು ಉಂಡು ಮಲ್ತ ಮತ ಧರ್ಮೋಲು ಅವೇಕ್ ದೇವೇರೇನು ಸೃಷ್ಟಿ ಮಲ್ತ ಸತ್ಯ ಶಾಂತಿ ನ್ಯಾಯ ಓಡೆ போத்துண்டு ನಿಚ್ಚ ಬದುಕು ನರಕಾದು போடிண்டு ಸ್ವಾತಂತ್ರ್ಯ ಓಂಡು ಸಂಬಂಧ ಕಡಿತುಂಡು ನಿಚ್ಚ ಮೋಕೆದಾಂತೆ ಬದುಕು ಸೋತುಂಡು ಮತ ಧರ್ಮ ಸ್ಥಾಪಕರು ಓಲ್ಲೆರು ನರಮಾನಿ ಸಾಧಿ ಪುಣ ಆಯರು ತೆರಿಲೆ ನಮ್ಮ ಸರ್ವನೇ ದೇವರು ನಮ ಎನ್ನೀಗ ಒಂಜೆ ಮಾತೆರು ನಮ ಒಂಜೆ ಮಾತ ಭಾರತೀಯರು ನಮನೆ ಮತ ಧರ್ಮೋನು ಉಂಡು ಮಲ್ತ ಮತ ಧರ್ಮೋಲು ಅವೇಕ್ ದೇವೇರೇನು ಸೃಷ್ಟಿ ಮಲ್ತ
ಮತಧರ್ಮ ದೇವರು ನಮ್ಮ ತಿಗಲೇನು ತಿಗುದು ಬುಡಿಯರು ಒಂಜಪ್ಪೆ ಜೋಕುಲ್ಲೆಕ ಬದುಕುನ ಮಾತೆರೆನು ಮಣ್ಣು ಮಲ್ತು ಬುಡಿಯರು ಮಾತೆರೆನು ಮಣ್ಣು ಮಲ್ತು ಬುಡಿಯರು. ಕವಿ ಸಾಹಿತ್ಯವನ್ನು ಬಹಳ ವಿಶೇಷವಾಗಿ ಓದುವಿಕೆಯ ಜೊತೆಗೆ ಅಂದರೆ ಗಾಯನದಲ್ಲೇ ಅದನ್ನು ಓದಿ ಹೇಳಿದರು. ನಮ್ಮ ಮಹೇಂದ್ರನಾಥ್ ಸಾಲೆತ್ತೂರ್ ಅವರಿಗೆ ಈ ತುಳು ಕವನ ವಾಚನಕ್ಕೆ ಹೃತ್ಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬೆಹರಿನ್ನ ರಾಯಲ್ ತುಳುಕೂಟದ ಅಧ್ಯಕ್ಷರು ಇವತ್ತು ಆಗಮಿಸಿದ್ದಾರೆ, ಶ್ರೀಯುತ ಕರ್ಮಾರ್ ನಾಗೇಶ್ ಶೆಟ್ಟಿ ಅವರು. ದಯವಿಟ್ಟು ಅವರನ್ನು ಈಗ ನಾವು ಎಲ್ಲರೂ ಗುರುತಿಸಿದ್ದೇವೆ ಮತ್ತು ಸಭಾ ಕಾರ್ಯಕ್ರಮದವರೆಗೆ ನಿಲ್ಲಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಅವರಿಗೆ ಶಿಕ್ಷಣ ಸಂಸ್ಥೆಯ ಪರವಾಗಿ ರವೀಂದ್ರ ಶೆಟ್ಟರು ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ನಾಗೇಶ್ ಶೆಟ್ಟಿ ಕರ್ಮಾರ್ ಅವರಿಗೆ. ಇದೀಗ ಮುಂದಿನ ಕವನ ವಾಚನ ಲಕ್ಷ್ಮೀನಾರಾಯಣ ರೈ ಹರೇಕಳ ಅವರು ಮಾಡಬೇಕು. ಕನ್ನಡದ ಕವನ ವಾಚನವನ್ನು ಅವರು ಮಾಡ್ತಾರೆ. ಕನ್ನಡ ಆಗಲಿ ತುಳು ಆಗಲಿ ಮುಂಬಯಿಯ ಅನೇಕ ಸಂಘ ಸಂಸ್ಥೆಗಳಲ್ಲಿ ದುಡಿದ, ಅಲ್ಲಿ ಕೂಡ ಸಾಹಿತ್ಯದ ಆಸಕ್ತಿಯಿಂದ ಭಾಗವಹಿಸುವ ಮತ್ತು ಊರಿನಲ್ಲಿ ಕೂಡ ಅನೇಕ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂಥ ಲಕ್ಷ್ಮೀನಾರಾಯಣ ರೈ ಹರೇಕಳ ಅವರಿಂದ ಇದೀಗ ಕನ್ನಡ ಕವನ ವಾಚನ. ಎನ್ನ ಕವನದ ಪುದರು ಕಲಬೆರಕೆಗಳು. ಜೀವನವನ್ನೇ ಹಿಂಡುವ, ದೇಹವನ್ನೇ ನರಳಿಸುವ ಕಲಬೆರಕೆಗಳು. ಎಲ್ಲಿ ನೋಡಿದರೂ ಮಿಶ್ರ ಭಾಷಣಗಳು. ಜೀವವನ್ನೇ ಹಿಂಡುವ, ದೇಹವನ್ನೇ ನರಳಿಸುವ ಕಲಾ ಬೆರಕೆಗಳು. ಎಲ್ಲಿ ನೋಡಿದರೂ ಮಿಶ್ರ ಭಾಷಣಗಳು. ಹಾಲಿನಲ್ಲಿ ನೀರಿನ ಮಿಶ್ರಣ, ನೀರಿನಲ್ಲಿ ಕ್ರಿಮಿ ಕಶ್ಮಲಗಳ ಮಿಶ್ರಣ, ಗಾಳಿಯಲ್ಲಿ ಹೊಗೆ ಧೂಳುಗಳ ಮಿಶ್ರಣ, ಆ ಗಾಳಿ ನಮ್ಮ ದೇಹದೊಳಗೆ ಮಿಶ್ರಣ. ಸಜೀವಿಗಳ ಆಯುಷ್ಯವನ್ನೇ ಕ್ಷೀಣಿಸುವ ಮಾರಕ ಮಿಶ್ರ ಭಾಷಣಗಳು. ಸಜೀವಿಗಳ ಆಯುಷ್ಯವನ್ನೇ ಕ್ಷೀಣಿಸುವ ಮಾರಕ ಮಿಶ್ರ ಭಾಷಣಗಳು. ದನದ ತುಪ್ಪದಲ್ಲಿ ಮಾಂಸದ ಬೊಜ್ಜಿನ ಬಳಕೆ, ಜೇನು ತುಪ್ಪದಲ್ಲಿ ಬೆಲ್ಲದ ಪಾಕದ ಬಳಕೆ, ಸಿಹಿ ಕಹಿ ಮಿಠಾಯಿಯಲ್ಲಿ ಸಕ್ರೀಮ್ನ ಬಳಕೆ, ತಂಪು ಪಾನೀಯಗಳಲ್ಲಿ ಕೀಟನಾಶಕಗಳ ಬಳಕೆ, ಆಹಾರ ಕೆಡದಿರಲು ಹಣ್ಣು ತರಕಾರಿ ಮಾಗಲು ರಾಸಾಯನಿಕಗಳ ಬಳಕೆ, ನರಗಳನ್ನೇ ಕರಗಿಸಿ ಶಿಥಿಲಗೊಳಿಸುವ ವಿಷಾರಕ ಮಿಶ್ರಣ ಭಾಷಣಗಳು. ದವಸ ಧಾನ್ಯಗಳಲ್ಲಿ ಕಸ ಕಲ್ಲುಗಳ ಸೇರ್ಪಡೆ, ಬಂಗಾರದ ಇತರ ಲೋಹಗಳ ಸೇರ್ಪಡೆ, ಬಂಗಾರದಲ್ಲಿ ಇತರ ಲೋಹಗಳ ಸೇರ್ಪಡೆ, ಕಟ್ಟಡ ಸೇತುವೆ ನಿರ್ಮಾಣದಲ್ಲಿ ಕಳಪೆ ಸಿಮೆಂಟು ಕಬ್ಬಿಣಗಳ ಸೇರ್ಪಡೆ, ಅಸಲಿ ನೋಟುಗಳ ಮಧ್ಯೆ ನಕಲಿ ನೋಟುಗಳ ಸೇರ್ಪಡೆ, ಅಮಲೇರಿದವನ ಶರಾಬಿಗೆ ನೀರಿನ ಸೇರ್ಪಡೆ, ಅನ್ನ ಆದಾಯ ಗಳಿಕೆಯನ್ನೇ ಹೆಚ್ಚಿಸುವ ಅಗ್ಗದ ಮಿಶ್ರಣ ಕಲಬೆರಕೆಗಳು. ನಮ್ಮ ಸಂಸ್ಕೃತಿಯ ಮಧ್ಯೆ ಪಾಶ್ಚಾತ್ಯ ಸಂಸ್ಕೃತಿಯ ಕಲಬೆರಕೆ, ನಮ್ಮ ಮಾತೃಭಾಷೆಯ ನಡುವೆ ಆಂಗ್ಲ ಭಾಷೆಯ ಕಲಬೆರಕೆ, ಕೂದಲು ಕಪ್ಪಾಗಲು ಸುಕ್ಕು ಮರೆಮಾಚಲು ಕ್ರೀಮು ಡೈಗಳ ಬಳಕೆ ಕಲಬೆರಕೆ, ಅಂತರ್ಜಾತೀಯ ದಂಪತಿಯ ಮಗುವೆ ಜಾತಿಯ ಕಲಬೆರಕೆ, ಮಗುವಿಗೂ ಕೂಡ ಈಗ ಬಾಡಿಗೆಯ ಅಮ್ಮ, ಕಲಬೆರಕೆಯಾಗಲು ಇನ್ನೇನು ಉಳಿದಿದೆ ತಮ್ಮ, ಕಲಬೆರಕೆಯಾಗಲು ಇನ್ನೇನು ಉಳಿದಿದೆ ತಮ್ಮ. ಧನ್ಯವಾದಗಳು. போய்த்து நின்றப்ப எந்த மோன கண்ணு சோந்துரு ಮೊಗ ಉದುರ್ತರು ವರ್ಕ್ ಇಲ್ಲೆಂಟು ಅಪರ್ತವತೆ ರಾಧಕ್ಕ ಕೇಟಿತ್ತು. ಇಂಡು ಸುಬೈಗೆ ನಾ ಎಂಚಿ ನಡ್ರೆ ಮೂತು ಪೊಯ್ತು ನಿಂಡಪ್ಪ ಎಂದೆ ಮೋನೆ ಕಣ್ಣು ಚೋಂದುರು ಮೊಗ ಉದುರ್ತರು ವರ್ಕ್ ಇಲ್ಲೆಂಟು ಅಪರ್ತವತೆ ರಾಧಕ್ಕ ಕೇಟಿತ್ತು. ಊನು ವರಕ್ಕೆ ಆರ್ಗು ದಾದ ದಾಖಲೆ ಕೇಟೋ ಉಲ್ಲಾರು ಅಂಗ, ದಾಖಲೆ ಕೇಟೋ ಉಲ್ಲಾರು ಅಂಗ, ಮನಿಸ ಮಾರಾಯ್ತು ಇನ್ನೆಂಗಲ್ಲೇ ಊಡ ನಂಗ. ಇಪ್ಪಿಪ್ಪ ನಂಗ ಕಣ್ಣು ಇಂತುಂ ಕಾನಾತ ಪೊಲೆ, ಕಾದು ಇಂತುಂ ಕೇಕಾತ ಪೊಲೆ, ಪಸಿ ಇಂತುಂ ತಿನ್ನುಗಾವಾತ ಪೊಲೆ, ಜೀಮ ಇಂತುಂ ಇಲ್ಲಾತಂಗಲ ಪೊಲೆ. ನಾನು ನಂಡೆ ಕೂಡು ಕುಟುಂಬ ಆಸ್ತಿ ಬದುಕಂಟು ಕೊಯ್ಚ, ಬಾಯಿ ಬುಟ್ಟು ಚಿರಿಚ, ಕಣ್ಣು ನೊರೋಡಿ ನೋಕಿಯ ಈ ನೆಲತೆ ಮಣ್ಣು ಧೂಳುರೆ ಕಣಕ್ರೆ ಕಾಂಟಿ ಯಾರ ಪಿರ್ಸ ಹಾಕಿಯ. ಪೆತ್ತು ಬಲ್ತಿಯೇ ಆಟಿ ಊಟಿಯ ಉಮ್ಮ, ಪೆತ್ತು ಬಲ್ತಿಯೇ ಆಟಿ ಊಟಿಯ ಉಮ್ಮ, ತಂಡೆ ಮಕ್ಕಳೊಟ್ಟುಗು ನೀನು ಆರುಂಟು ಕೇಟ ಪೊಲೆ, ತಂಡೆ ಮಕ್ಕಳೊಟ್ಟುಗು ನೀನು ಆರುಂಟು ಕೇಟ ಪೊಲೆ, ದಾಖಲೆ ಕೇಟೋ ಉಲ್ಲಾರು ಅಂಗ, ದಾಖಲೆ ಕೇಟೋ ಉಲ್ಲಾರು. ನೀನು ಆರು ನಿಂಗ ಆರು, ನೀನು ಆರು ನಿಂಗ ಆರು, ನಿಂಗ ಊಡ್ತಂಗಾಂಟು ತೆಲಿವು ಕಾಟೋರು ಉಂಟು ಚೊನ್ನೋ ಉಲ್ಲಾರು. ನಂಡೆ ಕೈ ಚೀಲ ನೊರೋಡಿ ಉಂಡು ಬಗೆ ಬಗೆರೆ ಕಾರ್ಡುಂಗ,
നൻ്റെ കൈ ചീല നൊറോടി ഉണ്ടു ബಗೆ ബಗೆരെ കാർഡുങ്ങ ഇണ്ട് അതൊന്നും മെയ്യാവുള്ളവല സാരകു നങ്ങ ഊർത്തങ്ങ ഇണ്ട് അതൊന്നും മെയ്യാവുള്ളവല സാരകു നങ്ങ ഊർത്തങ്ങ മണ ഇല്ലാത്ത മണ്ണിൽ കണ്ണിൽ കാണാത്ത രായത്തിൽ കെട്ടിയ ആ ദിഗ്ബന്ധന കേന്ദ്രത്തിൽ ഞങ്ങളെ കൂടി ബൈക്കിറാറൂല ഞങ്ങളെ കൂട്ടി ബൈക്കിറാറൂല ನಾ ಚೊನ್ನೋಂಟು ಇನ್ನೆ ನಂಡೆ ಪಲಕತ್ತಿಗೆ ನಿಪ್ಪೇ ಇಲ್ಲಂತೆ ತಡಿ ಚಪ್ಪೆ ಆಯೋಂಟಿಂತೆ ಮನಸ್ಸು ಖಾಲಿ ಖಾಲಿ ಆಯೋಂಟಿಂತೆ ಅವರು ನಮೂಂತೆ ಬೇಜಾರು ತಡೆಯುಗ ಆವಾತೆ ದುಃಖ ಪೇಡಿಕಂಡ ಮೋಣೆ ಪೇಡಿಕಂಡ ನೀನು ಮಾತ್ರ ಅಲ್ಲ ನಿಂಡೆ ಎಲೆ ಮೂತಂಗ ನಂಡೆ ಕಣ್ಣೆದುರಲು ಚಿರಿ ಬುಲ್ಪುಲು ಓಡಿ ಕಲ್ಚಿ ಬಲ್ನಂಗ ನಿಂಗಲೆಲ್ಲ ಪರ್ತಾಕಿತ್ತು ಬೆರಿ ಪಿಡಿಕೊಂಬೋ ನಂಡೆ ದಮ್ಮು ಇನ್ನೆಂಗೆ ಬುಡಾಲೆ ಮೋಣೆ ನಾ ಬುಡಾಲೆ ರಾಧಕ್ಕ ಕಲ್ಬು ನೊರೆഞ്ഞ ಮನಸ್ಸಿൽ ಚೊನ್ನೋ ಇಂತೆ ರಾಧಕ್ಕ ಕಲ್ಬು ನೊರೆഞ്ഞ ಮನಸ್ಸಿൽ ಚೊನ್ನೋ ಇಂತೆ ನಂಡೆ ಮುದು ತಟ್ಟಿತ್ತು ಮನಸ್ಸಿಗೆ ಸಮಾಧಾನ ಆಕಿಯೋ ಇಂತೆ ನಂಡೆ ಮುದು ತಟ್ಟಿತ್ತು ಮನಸ್ಸಿಗೆ ಸಮಾಧಾನ ಆಕೆ ಇಂತು ಧನ್ಯವಾದ. ಇವತ್ತು ಬಹುಭಾಷಾ ಕವಿಗೋಷ್ಠಿ ಆದ್ದರಿಂದ ಎಲ್ಲ ಭಾಷೆಯ ಅನುಭವದವರು ಇಲ್ಲಿ ಇದ್ದಾರೆ. ಒಂದು ರೀತಿಯಲ್ಲಿ ಹವ್ಯಕ ಮತ್ತು ತಮಿಳು ಎರಡು ಭಾಷೆ ಬಿಟ್ಟರೆ ಮತ್ತು ಎಲ್ಲ ಭಾಷೆಯು ಬರುವಂಥವರೇ ಇಲ್ಲಿ ಇರುವುದರಿಂದ ತುಂಬ ಸಂತೋಷ ಆಗ್ತಾ ಇದೆ ಈ ಬಹುಭಾಷಾ ಕವಿಗೋಷ್ಠಿಯ ಒಂದು ಪ್ರಸ್ತುತಿಗೆ. ಈಗ ಮುಂದಿನ ಕವಿಯಾಗಿ ಹವ್ಯಕ ಭಾಷೆಯಲ್ಲಿ ಅಕ್ಷತರಾಜ್ ಪೆರ್ಲಾ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಸಾಹಿತ್ಯಿಕವಾದಂಥ ಅಥವಾ ಇಂತಹ ಕವಿಗೋಷ್ಠಿಯ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರೊಂದಿಗೆ ಕವನ ಸಂಕಲನವನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿದವರು ಕೂಡ ಆಗಿದ್ದಾರೆ. ಅದೇ ರೀತಿ ಇವತ್ತಿನ ಈ ಕವಿಗೋಷ್ಠಿಗೆ ಆಗಮಿಸಿದ್ದಾರೆ. ತುಂಬ ಸಂತೋಷ. ಅವರನ್ನು ಸ್ವಾಗತಿಸಿದ ಹವ್ಯಕ ಭಾಷೆಯ ಕವನವನ್ನು ವಾಚಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅಕ್ಷತರಾಜ್ ಪೆರ್ಲಾ. ಎನ್ನ ಕವನದ ಹೆಸರು ಪಾಲುದಾರಕ್ಕು. ಬೆಂಚಿ ಬೀಳ್ತಾ ಹೊತ್ತಿಂಗೆ ಅಬ್ಬೆ ನೆಟ್ಟ ಮಲ್ಲಿಗೆ ಬಳ್ಳಿ, ಮಾವ ಕೊಟ್ಟ ಸಣ್ಣ ಗೆಲ್ಲು, ಅಡ್ಡಡ್ಡ ಹೋಪಗ ಸಣ್ಣ ತಾಂಗು, ಅಡ್ಡಡ್ಡ ಹೋಪಗ ಸಣ್ಣ ತಾಂಗು, ನೀರೆರೆದು ಕೊಂಡಾಟದ ಮೇಪಾತನ ನೋಡಿ ನೆಗೆ ಎಂಗಳೊಳಗೆ, ಮುದ್ದು ಮಾಡಿ ಪಟ್ಟಾಂಗ ಹಾಕುತ್ತು ಆರಿಂಗೆ ಗೊಂತು ಬಳ್ಳಿಯ ಹಕೀಕತ್ತು, ಆರಿಂಗೆ ಗೊಂತು ಬಳ್ಳಿಯ ಹಕೀಕತ್ತು, ನಡು ಹೊತ್ತಿಂಗೆ ಎಗೆಗೆ ತೊಟ್ಟಿನ ಮುಗುಟು, ಅಬ್ಬೆ ಕನಸು ಕಣ್ಣಿನ ಒಗಟು, ಮುಟ್ಟಿದರೆ ಬೈಗು ಎನ್ನಬ್ಬೆ, ಮುಟ್ಟದ್ದೆ ಕೇಳುಗೋ ಬೆಳೆದ ಕೈ, ಮುಟ್ಟದ್ದೆ ಕೇಳುಗೋ ಬೆಳೆದ ಕೈ, ಬೇಲಿ ಬದಿಲೀಗ ಗೆಡು ಸೊಂಪು, ಬಳ್ಳಿಲಿ ನೋಡು ಬಿಳಿಜಾಯಿ, ಅಕ್ಕಂಗೆ ಜಡೆ ಹೆಣದು ಸೂಡುವಾಸೆ, ಅಜ್ಜಿ ಬಿಡುಗೋ ಪೂಜೆಗೆ ಹೂಗುಬೇಕು, ಅಜ್ಜಿ ಬಿಡುಗೋ ಪೂಜೆಗೆ ಹೂಗುಬೇಕು, ಬೈಸಾರಿ ಹೊತ್ತು ಕಳುದತು ಮಲ್ಲಿಗೆಯ ಕಂಪು ಜಾಲಿಲಿ, ಒಬ್ಬೊಬ್ಬನ ಮನಸ್ಸಿಲಿ ಒಂದೊಂದು ಆಶೆ, ಬಳ್ಳಿ ಒಂದೇ ಆದರೆ ಹೂಗು, ಬಳ್ಳಿ ಒಂದೇ ಆದರೆ ಹೂಗು, ಈಗ ಅಬ್ಬೆ ನೆಟ್ಟ ಬಳ್ಳಿ ಬೆಳೆದು ಗಂಟು ಗಂಟಿಲಿ ಹೂಗು, ಏವ ಗಂಟಾರಿಂಗೆ ಹೇಳ್ತಾ ಕಾದು, ಹೂಗಿದ್ದು ಘಮವಿಲ್ಲೇ ಎಲ್ಲವೂ ಪಾಲು, ಹೂಗಿದ್ದು ಘಮವಿಲ್ಲೇ ಎಲ್ಲವೂ ಪಾಲು, ಅಬ್ಬೆ ಹೇಳಿತು ಆ ಹೊತ್ತು ಇಂದಿಲ್ಲೇ, ಇಂದಿಪ್ಪ ಹೂಗು ನಾಳೆ ಇಲ್ಲೇ, ಇಂದಿಪ್ಪ ಹೂಗು ನಾಳೆ ಇಲ್ಲೇ. ಧನ್ಯವಾದಗಳು. ಕನ್ನಡ ಕವನವನ್ನು ಬರೀತಾರೆ. ಕನ್ನಡ ವಿಶೇಷವಾಗಿರ್ತಕ್ಕಂಥ ಗೇಯ ಕವನವನ್ನು ಬರೆದು ಅನೇಕ ಧ್ವನಿ ಸುರುಳಿಗಳನ್ನು ನಿರ್ಮಾಣ ಮಾಡಿದಂಥ ಒಂದು ಸಾಹಿತಿ. ಅದರ ಜೊತೆಗೆ ಯಾವುದೇ ರೀತಿಯಲ್ಲಿ ಒಂದು ಟಾಂಟಾಗಿ ಯಾವುದೇ ಒಂದು ವಿಷಯದ ಮೇಲೆ ಒಂದು ವಿಚಾರದ ಮೇಲೆ ಅದನ್ನು ಕೂಡ ಜನರಿಗೆ ಕೊಡುವಂಥ ಒಂದು ಸಾಹಿತ್ಯದ ಒಂದು ಪ್ರತಿಭೆಯನ್ನು ಹೊಂದಿದವರು. ಸಿನಿಮಾ ಸಾಹಿತ್ಯ ಇರ್ಬೋದು, ಸಿನಿಮಾದ ನಟನೆ ಇರ್ಬೋದು, ಯಾವುದರಲ್ಲಿ ಕೈಯಾಡಿಸಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತ ಮೊಹಮ್ಮದ್ ಬಡ್ಡೂರ್ ಅವರು ನಮ್ಮ ಜೊತೆಗಿದ್ದಾರೆ. ಸ್ವತಃ ಅವರು ಹಾಡಬಲ್ಲವರು ಕೂಡ, ಹಾಗೆ ಬರೆಯಬಲ್ಲವರು ಕೂಡ. ಅಂತಹ ಮೊಹಮ್ಮದ್ ಬಡ್ಡೂರ್ ಇವತ್ತು ತುಳು ಕವಿತೆಯನ್ನು ಇಲ್ಲಿ ವಾಚಿಸಲಿಕ್ಕಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೀನಿ. ಇನ್ನೊಂದು ತುಳು ಕವಿತೆ ದೊಡ್ಡೊಂದು ಮೂಜಿ ಸಂಕೇತ ಉಂಡು. ಒಂಜಿ ಗಾಲ, ಒಂಜಿ ನಕ್ಕುರು, ಒಂಜಿ ಮೀನು. ಒಂಜಿ ಗಾಲ, ಒಂಜಿ ನಕ್ಕುರು, ಒಂಜಿ ಮೀನು. ಈ ಸಂಕೇತನ ಅರ್ಥ ಮಲ್ತೊಡ್ದ ನಿಖಲೆ ಕವಿತೆ ಅರ್ಥ ಆಪುಂಡು. ಸಂಕೇತನೇ ಅರ್ಥ ಆಯ್ಜಿನ ಬೊಕ್ಕ ಎಂಕದಾಲ ಮಲ್ಪರ ಆಪುಚ್ಚಿ. ಯಾನ್ ಸೈತೆ ನಿಕ್ಕಾದು, ಯಾನ್ ಸೈತೆ ನಿಕ್ಕಾದು, ಯಾನ್ ಸೈತೆ ನಿಕ್ಕಾದು, ಈ ಸೈಯೊಡ್ಚಿ ಎಂಕಾದು,
ಯಾನ್ ಸೈತೆ ನಿಕ್ಕಾದು ಈ ಸೈಯೊಡ್ಚಿ ಎಂಕಾದು ಈ ಸೈತಡ ಎಂಕಾದು ಈ ಸೈತಡ ಎಂಕಾದು ಮಿತ್ತೊರಿ ಕಾಪುವೆ ನಿಕ್ಕಾದು ಈ ಸೈತಡ ಎಂಕಾದು ಮಿತ್ತೊರಿ ಕಾಪುವೆ ನಿಕ್ಕಾದು ಯಾನ್ ಸೈತೆ ನಿಕ್ಕಾದು ಈ ಸೈಯೊಡ್ಚಿ ಎಂಕಾದು. ನಕ್ಕುರು ಪಂಪಿನ ಕತೆ ಒಂದು ತುರಿಬೊಕ್ಕ ಗಾಲೊಡು ದುನಿ ತಂದು ನಕ್ಕುರು ಪಂಪುನ ಕತೆ ಒಂದು ತುರಿಬೊಕ್ಕ ಗಾಲೊಡು ದುನಿ ತಂದು ಮೀನು ಕೊಡಪೆರೆ ಬಣ್ಣಗ ಮೀನು ಕೊಡಪೆರೆ ಬಣ್ಣಗ ಮೀನುಗು ಬುದ್ಧಿ ಪನ್ಪುಂಡು ಮೀನುಗು ಬುದ್ಧಿ ಪನ್ಪುಂಡು ಯಾನು ಸೈತೆ ನಿಕ್ಕಾದಿ ಈ ಸೈಯೊಡ್ಚಿ ಎಂಕಾದಿ. ತಾನು ಮುರುಕುದು ಪೋನಗ ಒಟ್ಟಿಗೆ ಒರಿಯನು ಒಯ್ತೊಂದು ತಾನು ಮುರುಕುದು ಪೋನಗ ಒಟ್ಟಿಗೆ ಒರಿಯನು ಒಯ್ತೊಂದು ಮುರುಕಾದೆ ಮುರುಕುನ ಕಾಲೊಡು ಮುರುಕಾದೆ ಮುರುಕುನ ಕಾಲೊಡು ನಕ್ಕುಡ್ದ ಮನಸ್ಸಿ ಓಲುಂಡು ನಕ್ಕುಡ್ದ ಮನಸ್ಸಿ ಓಲುಂಡು ಯಾನು ಸೈತೆ ನಿಕ್ಕಾದಿ ಈ ಸೈಯೊಡ್ಚಿ ಎಂಕಾದಿ. ನಕ್ಕುರ್ದ ಪಾತೆರಕೆ ನಂದೆ ಗಾಲುನು ಮೀನು ನುಂಗುಂಡು ನಕ್ಕುರ್ದ ಪಾತೆರಕೆ ನಂದೆ ಗಾಲುನು ಮೀನು ನಿಂಗುಂಡು ಮಂದ ಬುದ್ಧಿದ ಮೀನುಲು ಮಂದ ಬುದ್ಧಿದ ಮೀನುಲು ದಿನ ದಿನಲ ಬೆಯ್ಯೊಂದುಂಡು ಮಂದ ಬುದ್ಧಿದ ಮೀನುಲು ದಿನ ದಿನಲ ಬೆಯ್ಯೊಂದುಂಡು ಯಾನು ಸೈತೆ ನಿಕ್ಕಾದಿ ಈ ಸೈಯೊಡ್ಚಿ ಎಂಕಾದಿ. ಬದುಕದು ಬುಡಂದೆ ಬದುಕೆರೆ ಬದುಕದು ಬುಡಂದೆ ಬದುಕೆರೆ ಕಾಲ ಕಲ್ಜಿಗ ಪಣ್ಪಾರ ಬದುಕದು ಬುಡಂದೆ ಬದುಕೆರೆ ಕಾಲ ಕಲ್ಜಿಗ ಪಣ್ಪಾರ. ಆಸೆನೆ ಮೋಸಗು ಆಹಾರ ಆಸೆನೆ ಮೋಸಗು ಆಹಾರ ಕಷ್ಟಲ ನಷ್ಟಲ ಈ ಬೇರ ಕಷ್ಟಲ ನಷ್ಟಲ ಈ ಬೇರ ಕಷ್ಟಲ ನಷ್ಟಲ ಈ ಬೇರ ಕಷ್ಟಲ ನಷ್ಟಲ ಈ ಬೇರ. ನಮಸ್ಕಾರ. ಒಂದು ಗಾಳದಲ್ಲಿರತಕ್ಕಂಥ ಆ ಮೇವನ್ನು ನುಂಗಲಿಕ್ಕೆ ಬರುವಂಥ ಮೀನು, ಅದನ್ನು ಮೇಲಿನಲ್ಲಿ ನಿಂತು ಹಾಕುವ ಒಬ್ಬ, ಗಾಳ ಹಾಕುವವ, ಈ ಮೂರು ಜನರ ಈ ಸಂಬಂಧದಲ್ಲಿ ಬುದ್ಧಿವಾದವನ್ನು ಯಾರು ಎಷ್ಟು ಕೇಳ್ತಾರೆ, ಕೇಳದಿದ್ದರೆ ಏನಾಗ್ತದೆ, ಕೇಳಿದರೆ ಏನಾಗ್ತದೆ ಎಂಬ ಸಂದೇಶ ಬದುಕಿನಲ್ಲಿ ಸಮಾಜದಲ್ಲಿ ಅದನ್ನು ಒತ್ತಿಟ್ಟು ಹೇಳುವಂಥ ಒಂದು ಭಾವನಾತ್ಮಕ ಗೀತೆಗೆ ಮೊಹಮ್ಮದ್ ಬಡ್ಡೂರ್ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಮುಂದೆ ಎಡ್ವರ್ಡ್ ಲೋಬೋ ತೊಕ್ಕೊಟ್ಟು ಇವರು ಒಂದು ಕೊಂಕಣಿಯಲ್ಲಿ 2 ಕೊಂಕಣಿ ಇದೆ. ಕ್ರಿಶ್ಚಿಯನ್ ಕೊಂಕಣಿ ಇರ್ತದೆ, ಮತ್ತೊಂದು ಕೊಂಕಣಿ ಇರ್ತದೆ, GSB ಕೊಂಕಣಿ ಇರ್ತದೆ. ಈ ಎರಡರಲ್ಲಿ ಯಾವುದು ಆಯ್ಕೆ ಮಾಡಿದರೆ ಗೊತ್ತಿಲ್ಲ, ಅಂತೂ 2 ಕೂಡ ಕೊಂಕಣಿ ಅಂತ ಒಂದು ಗೀತೆಯನ್ನು ಅವರು ಈಗಾಗಲೇ ಸಾರಂಗ್ FM-ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಲೋಸಿಯಸ್ ಕಾಲೇಜಿನದ್ದು. ಅದೇ ರೀತಿ ಸಾಹಿತ್ಯಿಕವಾದಂಥ ಚಟುವಟಿಕೆ, ಸಾಂಸ್ಕೃತಿಕವಾದಂಥ ವಿಚಾರದಲ್ಲಿ ಒಂದು ಅನುಭವವನ್ನು ಮಾಡಿಕೊಂಡಿರತಕ್ಕಂಥ ಎಡ್ವರ್ಡ್ ಲೋಬೋ ತೊಕ್ಕೊಟ್ಟು ಇವರಿಂದ ಕೊಂಕಣಿ ಕವನ ವಾಚನ. ನನ್ನ ಕವಿತೆಯ ಹೆಸರು ಸಂಚೆ ಅಂದರೆ ಹೇಳುವುದೊಂದು. ರುಚಿ ಕಣ ಪಕ್ವಣ ಮುಖಾರ್ದವರ್ನು ಪೊರ್ಮೊಳ್ಗೆಂಕು ಮಾತ್ರ ಸೊಡುನು ಸಕ್ಕಡೆ ತಣಿಸು ಬೊಕವನು ಕಾವನು ತಣಿ ಮೊಳೆ ತುಮಿ ದದೋಷಿ. ಸ್ವಾದಿಷ್ಟ ತಿನಿಸನ್ನು ಎದುರಿಗಿಟ್ಟು ಪರಿಮಳ ಮೂಸಿ ನೋಡಲು ಬಿಟ್ಟು ಎಲ್ಲವನ್ನೂ ಅವರು ತಿಂದು ತೇಗಿ ಹೇಳಿದರು ಅವರು, ನೀವು ಹಸಿವು ಮುಕ್ತರು. ಆವಾಜ್ ಉಟ್ಟವನು ಹರ್ದೆ ಬಡವನು ಬೊಡ್ಬೊಡವನು ಮೋತಿಂದ ಬೇ ಒಂಪುನು ದೀಸಾನಾತ್ಲ ಸಂಕ್ಲೀನಿ ಬಾಂಧುನು ತಾಣೆ ಮೊಳೆ ತುಮಿ ಸ್ವತಂತ್ರ. ಬೊಬ್ಬೆ ಹೊಡೆದು ಎದೆ ಬಡಿದು ಬಡಬಡಿಸದ ಮನದಲ್ಲಿ ಭೀತಿ ಬಿತ್ತಿ ಕಾನದ ಸಂಕಲೆಯಿಂದ ಬಂಧಿಸಿ ಅವರು ಹೇಳಿದರು, ನೀವು ಸ್ವತಂತ್ರ. ಗರ ಕೊಸ್ಲೋನು ರಸ್ತೆ ರೂಂದು ಜಾವನು तरी लोक चलता रस्त्यार आकांतून वाऱ्यार उपच्या वाहनाद्वारी अवघड सदांचे म्हणून ताणी मुळे आम्ही अभिवृद्धीच्या पथार आसा. ಮನೆ ಮಗುಚಿ ರಸ್ತೆ ಅಗಲಿಸಿದರು, ಹೆದರುತ್ತಾರೆ ಜನರು ರಸ್ತೆಯಲ್ಲಿ ಸಂಚರಿಸಲು. ಗಾಳಿಯಲ್ಲಿ ಹಾರುವ ವಾಹನಗಳಿಂದಾಗಿ ಅಪಘಾತ ದಿನನಿತ್ಯ. ಅವರು ಹೇಳಿದರು, ನಾವು ಅಭಿವೃದ್ಧಿ ಪಥದಲ್ಲಿದ್ದೇವೆ. सेवच्या वाऱ्यांत वीक बरसून आसात ते नपैस लिपून वीक पियोन आसांव अर्ध्या जिवान ताणी मुळे भलायकेच्या
ಯೋಜನವರ್ವಿ ತುಂಚಿ ಬಲೈಕಿ ಸುಧಾರ್ಯ. ಸೇವಿಸುವ ಗಾಳಿಗೆ ವಿಷ ಬೆರೆಸಿ ಅಡಗಿಹರು ಅವರು ತಲೆ ತಪ್ಪಿಸಿ. ವಿಷ ಕುಡಿದವರು ಇದ್ದಾರೆ ಅರೆಜೀವದಲ್ಲಿ. ಅವರು ಹೇಳಿದರು, ನಮ್ಮ ಆರೋಗ್ಯ ಯೋಜನೆಯಿಂದ ನಿಮ್ಮ ಆರೋಗ್ಯ ವೃದ್ಧಿಸಿದೆ. ಸಮಸ್ಯೆ ಸಬಾರು ಪೂಡ್ಕೊರೋನು ಲೋಕ ಅಸ್ತ ಕಷ್ಟೋನು ಚಿರುಡೋನು ತರಿ ಕುರ್ಸಾ ಬಾರು ಆಸಾ ಸೋಡೋನು ತಣಿಮೊಳೆ ಸೊಗಲೋ ಸಂಸಾರಸು ಅಂಚ ದೇಶಕ್ಕೆ ಪಳೋಣ ಸ. ಸಮಸ್ಯೆ ನೂರಾರು ಎದುರಿಸಿ ಜನರಿಹರು ಕಷ್ಟದಲ್ಲಿ ನಜ್ಜುಗೊಜ್ಜಾಗಿ. ಆದರೂ ಶಿಲುಬೆ ಭಾರ ಹೆಚ್ಚಾಗಿದೆ. ಅವರೆಂದರು, ಇಡೀ ಪ್ರಪಂಚವೇ ನಮ್ಮ ದೇಶವನ್ನೇ ನೋಡುತ್ತಿದೆ. ಅವರೆಂದರು, ಇಡೀ ಪ್ರಪಂಚವೇ ನಮ್ಮ ದೇಶವನ್ನು ನೋಡುತ್ತಿದೆ. ಧನ್ಯವಾದಗಳು. ಕೊಂಕಣಿಯೊಂದಿಗೆ ಅದನ್ನು ಸ್ವಲ್ಪ ಅರ್ಥ ಆಗುವ ಹಾಗೆ ಪುನಃ ಕನ್ನಡದಲ್ಲಿ ಕೂಡ ಹೇಳುವುದರ ಮೂಲಕ ಅವರ ವಾಚನವನ್ನು ಮಾಡಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಗುಣಾಜೆ ರಾಮಚಂದ್ರ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಹಲವಾರು ಗೇಯ ಕವನವನ್ನು ರಚನೆ ಮಾಡಿ ನಮ್ಮ ಸಂಗೀತದೊಂದಿಗೆ ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದವರು. ಅದರ ಜೊತೆಗೆ ಇವತ್ತು ಕವಿಗೋಷ್ಠಿಗೂ ಬಂದಿದ್ದಾರೆ. ಅನೇಕ ಸಾಹಿತ್ಯಿಕ ಪ್ರತಿಭೆಯನ್ನು ಹೊಂದಿರತಕ್ಕಂಥ ಗುಣಾಜೆ ರಾಮಚಂದ್ರ ಭಟ್ ಅವರು ಇವತ್ತು ಹವ್ಯಕ ಕವನವನ್ನು ಮುಂದಿಡ್ತಾರೆ. ನನ್ನ ಕವನ ಹವಿಗನ್ನಡ, ಅರ್ಥ ಮಾಡಲಿಕ್ಕೆ ಕಷ್ಟ ಇಲ್ಲ. ಕುಂದಾಪುರ ಕನ್ನಡದ ಹಾಗೆ ನಿಧಾನವಾಗಿ ಓಡುತ್ತೇನೆ, ಹಾಡುವುದಿಲ್ಲ. ಹಾಡಿದರೆ ಅರ್ಥ ಸ್ಪಷ್ಟ ಆಗುವುದಿಲ್ಲ. ಕವನದ ಶೀರ್ಷಿಕೆ ಮನುಷ್ಯರಾಯಕ್ಕೂ, ಮನುಷ್ಯರಾಗಬೇಕು. ಮನುಷ್ಯ ಜಾತಿ ಒಂದೇ ಹೇಳಿತ್ತ 1000 ವರ್ಷಗಳ ಹಿಂದೆ ಕವಿ ಪಂಪ. ಇಂದಿದರ ಮರದ ಮನುಷ್ಯ ಪಾಪ ಕೊಲೆ ಮಾಡುತ್ತಾ ಕಳತ್ತ ಆಯುಷ್ಯ. ಸಣ್ಣ ಕೂಸು ಜವಂತಿ ಹೆಮ್ಮಕ್ಕ ಇವರ ಮಗಳು ತಂಗೆ ಅಕ್ಕ ಹೇಳದ್ದಕ್ಕೋ. ಅದರೆಲ್ಲ ಮರದ ಪಿಶಾಚಿ ಹಸಿ ಮುಕ್ಕಿ ತಿಂತ. ಇದಕ್ಕೆಲ್ಲ ಅರ್ಥ ಎಂಥದು ಇಲ್ಲೇ ಎಂತ. ಜಾತಿ ಮತಗಳ ಹೆಸರಿಲ್ಲಿ ಕೆಸರಿಲ್ಲಿ ಅತಿರೇಕದ ವರ್ತನೆ. ಕಣ್ಣಿಲ್ಲಿ ನೆತ್ತರ ಪಸೆ ಎಲ್ಲಿ, ಕಣ್ಣಿಲ್ಲಿ ನೆತ್ತರ ಪಸೆ ಎಲ್ಲಿ. ಜಗತ್ತಿನ ಮೂಲೆಯಲ್ಲಿ ಓಳಿಲ್ಲಿ ಮಾರ್ಗಲ್ಲಿ ಕಗ್ಗೊಲೆ ನೆತ್ತರ ಹೊಳೆ ಚೆಲ್ಲಿ. ಆದಿ ಮಾನವನ ಹಾಗೆ ಕಲ್ಲು ಬಲುಗಿ ಹಿಡ್ಕುತ್ತ. ಆದಿ ಮಾನವನ ಹಾಗೆ ಕಲ್ಲು ಬಲುಗಿ ಹಿಡ್ಕುತ್ತ. ಅದು ಇದು ಹೆಳೆಂದ ಕಿಚ್ಚು ಕೊಡುತ್ತ ಮನೆಗೆ ಕುತ್ತಿ ಕೊಲ್ಲುತ್ತ. ಆದರೂ ನೆತ್ತರು ಒಂದೇ. ಸತ್ಯವ ತಿಳಿಯದ್ದೇ ಮನುಷ್ಯ ಸತ್ತ ಎಂದೇ. ಜಾತಿ ಮತ ಸೃಷ್ಟಿಸಿದ್ದು ದೇವರು ಅಲ್ಲವೇ ಅಲ್ಲ. ಜಾತಿ ಮತ ಸೃಷ್ಟಿಸಿದ್ದು ದೇವರು ಅಲ್ಲವೇ ಅಲ್ಲ. ಈ ಮಾತು ಯಾವತ್ತೂ ಸಲ್ಲ. ಮೊದಲು ನಾವಾಯಕ್ಕೂ ಮನುಷ್ಯರು ಹಿಂದೆ ಹಂಚುವ ಎಲ್ಲೋರಿಂಗೆ ಪ್ರೀತಿ ಬೆಲ್ಲ. ನಮಸ್ಕಾರ. ಭಾಷೆ ಭಾಳ ನಿಮಗೆಲ್ಲ ಕೇಳಬೇಕು ಅಂತೇಳಿ ಅವರು ಗಟ್ಟಿಯಾಗಿ ಉದ್ಘೋಷಣೆ ಮಾಡೋದರ ಮೂಲಕವಾಗಿ ಆ ಕವನವನ್ನು ಮುಟ್ಟಿಸಿದ್ದಾರೆ. ಗುಣಾಜೆ ರಾಮಚಂದ್ರ ಭಟ್ ಅವರಿಗೆ ಹೃತ್ಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ತಮಿಳು ಕವನವನ್ನು ವಾಚನ ಮಾಡಲಿಕ್ಕೆ ಪ್ರವೀಣ್ ಅಮೆಂಬಳವರು. ಸಾಕಷ್ಟು ತುಳು ಆಗಲಿ ಕನ್ನಡವಾಗಲಿ ಸಾಹಿತ್ಯವನ್ನು ಕೊಟ್ಟಂಥ ಇವರು ಇದೀಗ ತಮಿಳಿನ ಕವನದೊಂದಿಗೆ ನಮ್ಮ ಮುಂದೆ. ನಾನು ರಚಿಸಿರುವ ತಮಿಳು ಕವಿತೆ ಒಟ್ರುಮೈ ತುಳು ಅನುವಾದದೊಂದಿಗೆ ವಾಚನ ನಿಮ್ಮ ಮುಂದೆ. ಒಟ್ರುಮೈ. ಕೇಳ್ವಿ ஒன்று நாத்தா கேட்பேன் ஒற்றுமை சொன்னால் என்ன ಪ್ರಶ್ನೆ ವಂಜನ ಯಾನಲಕ್ಕೇನುವೆ ಒಗ್ಗಟ್ಟು ಪಂಡವು ಎಂಚಿನ 10 ஆள் சேர்ந்து ஒட்டாக இருந்தால் அது தா ஒற்றுமை ಅಣ್ಣ 10 ಮಂದೆಲ ಒಂಜಾದ ಇಪ್ಪು ನಾವು ಅವೇ ಒತ್ತರ್ಮೆ ಅಣ್ಣ வாழ்க்கை ಎಂಬದು 3 நாள் வீணாக போவது வேணாம் வாழ்க்கை ಎಂಬದು 3 நாள் வீணாக போவது வேணாம் ಬದುಕವು ನಮ್ಮ ಮೂಜೆ ದಿನತ ಹಾಳಾದ ಪೋಪು ನಾವು ಬಡ್ಚಿ
ஒருத்தன் கொருவன் அன்போடு இருந்தால் சொல்றால் எல்லோரும் வணக்கம். ஒரிய கொரிலா மோக்கெடித்திண்ட சந்துலா நிக்கே மாத்தர்னா சொல்மே. மிளகாய் ஒன்றில் குழம்பு ஆகாது, ஒற்றுமை இருந்தால் வளர்ச்சி. ಮುಂಚಿಲ ಒಂಜಟೆ ಕಜಿಪುಲ வந்து ஒஞ்சாது பிரண்டனை அரைப்பு. மக்கள் நாம் ஒன்றாக இருந்தால் பகையாளர்களுக்கு அதிர்ச்சி. ಜನಕುಲು ನಮಲ ಒಂಜಾದು ಇತ್ತಂಡ பகை மாநில பறையரு கைத்தடு. விரலும் ஐந்தும் கையில் ஒன்றும் இருந்தால் அது தான் முட்டி. ಬಿರೆಲ್ಲು ಐನಲ ಒಂಜೇ ಕೈಟಿಲ ಇತ್ತುಂಡ ಅತ್ತೆ ಅವು ಮುಷ್ಟಿ. பிரித்து விட்டு கலற்றி விட்டால் எப்படி இருக்கும் கட்டி. பிரித்தது அவனை கதல்ತது தீண்டா அவுலா ಎಂಚವು ಗಟ್ಟಿ. அவுலா ಎಂಚಾವು ಗಟ್ಟಿ. கேள்வி ஒன்று நாத்தா கேட்பேன், ஒற்றுமை சொன்னால் என்ன? ಪ್ರಶ್ನೆ ಒಂಜೇನು ಯಾನ್ಲಕ್ಕೇನುವೆ ಒಗ್ಗಟ್ಟು ಪಂಡವು ಎಂಚಿನ. 10 ஆள் சேர்ந்து ஒட்டாக இருந்தால் அதுதா ஒற்றுமை ಅಣ್ಣ. 10 ಮಂದೆಲ ಒಂಜಾದು ಇಪ್ಪುನವು ಅವೇ ಒತ್ತರ್ಮೆ ಅಣ್ಣ. ಇಂದ ಕವಿತೆ ಮುಡಿವಡೆಯಿಂದದು. ಎಲ್ಲವರ್ಗೂ ವಣಕಂ, ನಮಸ್ಕಾರ, ಸೋಲ್ಮೆಲು. ತಮಿಳು ಭಾಷೆಯನ್ನು ಕೂಡ ಬಹಳ ಬೇಗ ಅರ್ಥ ಆಗುವ ರೀತಿಯಲ್ಲಿ ಸುಸ್ಪಷ್ಟವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಪ್ರವೀಣ್ ಅಮೆಂಬಳ ಅವರಿಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ನಾವು ಎಲ್ಲ ರೀತಿಯ ಭಾಷೆಗಳ ವಿಚಾರಗಳನ್ನು, ಪ್ರದರ್ಶನಗಳನ್ನು ನಾವು ಟಿ ವಿಯಲ್ಲಿ ನೋಡಿ ಆನಂದಿಸ್ತೇವೆ. ಅದರಲ್ಲಿ ಏನು ಸಂಶಯವಿಲ್ಲ. ಅಷ್ಟು ಆನಂದ ಪಡ್ತೇವೆ, ಅಷ್ಟು ಖುಷಿ ಪಡ್ತೇವೆ. ಯಾಕೆ ಅಂತ ಹೇಳಿದರೆ ಅದನ್ನು ಗ್ರಹಿಸುವ ಶಕ್ತಿ ಟಿ ವಿಯಲ್ಲಿರ್ತದೆ, ರಂಗದಲ್ಲಿ ನಿಮಗೆ ಅಥವಾ ಬಾಕಿಯವರಿಗೆ ಬರುವುದು ಬಹಳ ಕಡಿಮೆ. ಆ ನೆಲೆಯಲ್ಲಿ ಇವತ್ತು ಬಹುಭಾಷಾ ಕವಿಗೋಷ್ಠಿಯನ್ನು ಮಾಡಿದ್ದಾರೆ. ಒಂದರ್ಥದಲ್ಲಿ ನೋಡಿದರೆ ಎಲ್ಲ ನವರಸವನ್ನು ಹೊಂದಿದ ಸಾಹಿತ್ಯ ಮತ್ತು ಅದರ ಧ್ವನಿಗಳು ಅದು ಒಂದೇ ರೀತಿಯಲ್ಲಿ ಇರ್ತದೆ. ಯಾವ ಭಾಷೆಯಲ್ಲಿ ಆದರೂ ಅದು ಪ್ರತ್ಯೇಕತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಒಂದೇ ರೀತಿ ಇರ್ತದೆ ಎಂಬುದನ್ನು ಕೂಡ ನಾವು ಈ ಬಹುಭಾಷಾ ಕವಿಗೋಷ್ಠಿಯ ಸಾಹಿತ್ಯದಲ್ಲಿ ಗಮನಕ್ಕೆ ತರಬಹುದು ಅಂತ ಕೇಳಿಕೊಂಡು ಇದೀಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ನಾವೀಗ ಅಧ್ಯಕ್ಷತೆಯ ಈ ಒಂದು ಕವನ ವಾಚನ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕೊಳ್ಳಿಯವರು ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ನಿವೃತ್ತ ಉಪನ್ಯಾಸಕರು, ಯಕ್ಷಗಾನದ ಅರ್ಥಧಾರಿಗಳು, ಅಲ್ಲದೆ ನೀವೆಲ್ಲ ನೋಡುತ್ತಿರುವಂಥ ನಮ್ಮ ಕೂಡಲೇ ಇರ್ಬೋದು ಇನ್ನಿತರ ವಾಹಿನಿಗಳಲ್ಲಿ ಸಾಂದರ್ಭಿಕವಾದಂಥ ವಿಶೇಷ ಸಂದರ್ಭಗಳ ಉದ್ಘೋಷಕರಾಗಿ ಕೆಲಸ ಮಾಡಿದವರು. ಕವನ ಸಾಹಿತ್ಯ ಇರ್ಬೋದು, ಬರವಣಿಗೆ ಸಾಹಿತ್ಯ ಇರ್ಬೋದು, ಅನೇಕ ವಿಮರ್ಶಾತ್ಮಕ ಸಾಹಿತ್ಯಗಳ ಲೇಖಕರು ಕೂಡ ಆಗಿದ್ದಾರೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಮಾಜಿ ಸದಸ್ಯರು ಕೂಡ ಆಗಿದ್ದಾರೆ. ಹಲವು ಸಾಂಸ್ಕೃತಿಕ ರಂಗದಲ್ಲಿ ತೊಡಗಿಸಿಕೊಂಡಿರುವಂಥ ಭಾಸ್ಕರ್ ರೈ ಕುಕ್ಕೊಳ್ಳಿಯವರು ಈ ಒಂದು ರತ್ನೋತ್ಸವ ಮತ್ತು ಈ ಒಂದು ಶಿಕ್ಷಣ ಸಂಸ್ಥೆಯ ಗೌರವ ಸಲಹೆಗಾರರು ಕೂಡ ಆಗಿದ್ದಾರೆ. ಅವರಿಂದ ಇದೀಗ ಅಧ್ಯಕ್ಷರ ಮಾತು, ಅದರ ಜೊತೆಗೆ ಅಧ್ಯಕ್ಷರ ಕವಿವಾಚನ. ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ರತ್ನೋತ್ಸವ, ಅದರ ರೂವಾರಿಗಳಾದಂಥ ನನ್ನ ಆತ್ಮೀಯರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯ ಕಿರಿಯ ಕವಿಮಿತ್ರರೇ, ಹಾಗೆ ನನ್ನ ಮುಂಭಾಗದಲ್ಲಿರುವಂತಹ ಸಾಹಿತ್ಯಾಭಿಮಾನಿಗಳೇ, ಶಿಕ್ಷಣಾಭಿಮಾನಿಗಳೇ, ಮಕ್ಕಳೇ, ಇವತ್ತು ಕವಿಗೋಷ್ಠಿ ತುಂಬ ಸುದೀರ್ಘವಾಗಿ ಇಲ್ಲ. ಯಾಕಂದರೆ ಬರೀ ಕವಿತೆಗಳನ್ನು ಮಾತ್ರ ಓದುವಂತಹ ಗೋಷ್ಠಿ ಇದು. ಈ ಹಿಂದೆಲ್ಲ ನಾವು ಕವಿ ಕಾವ್ಯ ಗಾಯನ ಅಂತ ಮಾಡ್ತಾ ಇದ್ದೆವು. ಅದೊಂದು ಮನೋರಂಜನೆಯ ದೃಷ್ಟಿಯಿಂದ ಮಾಡ್ತಾ ಇರುವಂಥದ್ದು. ಸುಮಾರು ನನ್ನನ್ನು ಸೇರಿಸಿ 10 ಕವಿಗಳು ನಾವಿಲ್ಲಿದ್ದೇವೆ. ಈಗಾಗಲೇ 9 ಕವಿಗಳ ಕಾವ್ಯಯಾನ ಇಲ್ಲಿ ನಡೆದಿದೆ. ಬೇರೆ ಬೇರೆ ಆಶಯಗಳನ್ನು ಇಟ್ಟುಕೊಂಡು ಬೇರೆ ಬೇರೆ ವಸ್ತುಗಳನ್ನು ತಮ್ಮದೇ ಆದಂಥ ರೀತಿಯಲ್ಲಿ ನೋಡಿ ಅವರು ಪ್ರಸ್ತುತಪಡಿಸಿದಂಥ ಕವಿತೆಗಳು ಎಲ್ಲ ಕೂಡ ಒಂದಲ್ಲ ಒಂದು ರೀತಿಯಿಂದ ನಮಗೆ ಚಿಂತನೆಗೆ ಹಚ್ಚುವಂತಹ ಕವನಗಳು ಅಂತ ನನಗೆ ಅನ್ನಿಸ್ತದೆ. ರತ್ನೋತ್ಸವ ಎನ್ನುವಂತಹ ಹೆಸರಿನಲ್ಲಿ ರವೀಂದ್ರ ಶೆಟ್ಟರು ಈ ಒಂದು ಸಾಹಿತ್ಯದ ಉತ್ಸವವನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ನಮ್ಮ ಮುಂದಿನ ಜನಾಂಗ, ನಮ್ಮ ಮಕ್ಕಳು ಕನ್ನಡದ ಬಗ್ಗೆ ಅವರಿಗೆ ಅಭಿಮಾನ ಮೂಡಬೇಕು, ಅದರ ಜೊತೆಗೆ ನಮ್ಮ ಸಾಹಿತ್ಯ ಮತ್ತು ಸಂಸ್ಕೃತಿಯ ಬಗ್ಗೆ ಒಂದಷ್ಟು ತಿಳುವಳಿಕೆ ಬೇಕು ಅಂತ. ಯಾಕಂದರೆ ಆಂಗ್ಲ ಮಾಧ್ಯಮದ ಶಿಕ್ಷಣದ ಪದ್ಧತಿಯಲ್ಲಿ ನಮ್ಮ ಸ್ಥಳೀಯ ವಿಚಾರಗಳ ಬಗ್ಗೆ ಮಕ್ಕಳಿಗೆ ತಿಳಿಯಪಡಿಸುವಂಥ ವ್ಯವಸ್ಥೆ ಸ್ವಲ್ಪ ಕಡಿಮೆ. ಅಂಥದ್ರಲ್ಲಿ ಇಂತಹ ಕಾರ್ಯಕ್ರಮಗಳ ಮೂಲಕ ಆದರೂ ಅದನ್ನು ಮಾಡೋಣ ಅಂತ. ಆಮೇಲೆ ಈ ಪರಿಸರದಲ್ಲಿರುವಂತಹ ಬೇರೆ ಬೇರೆ ವ್ಯಕ್ತಿತ್ವಗಳನ್ನು ಸ್ಮರಿಸುವಂಥ ಕೆಲಸವನ್ನು ಕೂಡ ಇಲ್ಲಿ ಅವರು ಮಾಡ್ತಾಯಿದ್ದಾರೆ. ಇವತ್ತು ಈ ಒಂದು ವೇದಿಕೆಗೆ ವಿದ್ವಾನ್ ರಾಮಚಂದ್ರ ಉಚ್ಚಿಲವರ ಹೆಸರನ್ನು ಇಟ್ಟಿದ್ದಾರೆ. ವಿದ್ವಾನ್ ರಾಮಚಂದ್ರ ಉಚ್ಚಿಲವರು ಈ ಪರಿಸರದವರೇ.
ಮುಂಬೈಯಲ್ಲಿ ಬಹಳ ಕಾಲ ಇದ್ದವರು, ಅವರೊಬ್ಬ ಕಟು ವಿಮರ್ಶಕರಾದಂತಹ ಸಾಹಿತಿಗಳು. ಈಗ ಅವರ ಶತಮಾನೋತ್ಸವ ನಡೀತಾ ಇರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಅರ್ಥಪೂರ್ಣವಾಗಿ ವೇದಿಕೆಯ ಹೆಸರು ಬಂತು. ಹಾಗೆ ಈ ಒಂದು ಸಭಾಂಗಣಕ್ಕೆ ಏರಿಯ ಲಕ್ಷ್ಮೀನಾರಾಯಣ ಆಳ್ವರ ಹೆಸರನ್ನು ಇಡಲಾಗಿದೆ. ಏರಿಯಾದವರು ನಮ್ಮ ಈ ರತ್ನೋತ್ಸವದ ಸರ್ವಾಧ್ಯಕ್ಷರಾಗಿಯೂ ಕೂಡ ನಮಗೆ 3-4 ವರ್ಷಗಳ ಹಿಂದೆ ಒದಗಿ ಬಂದವರು. ಹಾಗಾಗಿ ಅಂತಹ ಹಿರಿಯರನ್ನು ಸ್ಮರಿಸಿಕೊಳ್ಳುವುದರ ಜೊತೆಗೆ ಒಂದು ರೀತಿಯಲ್ಲಿ ಎಳೆಯರಲ್ಲಿ ಕಾವ್ಯಾಸಕ್ತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮ. ಅದರಲ್ಲಿ ಬಹಳ ಮುಖ್ಯವಾಗಿ ಸಾಹಿತ್ಯದ ಬೇರೆ ಬೇರೆ ವಿಭಾಗಗಳನ್ನು ಸ್ಪರ್ಶ ಮಾಡುವಂಥದ್ದು ಒಂದು ಸಮ್ಮೇಳನದಲ್ಲಿ ಭಾಳ ಅಗತ್ಯ. ಹಾಗಂತ ಬೇರೆ ದೊಡ್ಡ ಮಟ್ಟದ ಸಮ್ಮೇಳನಗಳ ಹಾಗೆ ಇಲ್ಲಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ವಿದ್ಯಾರ್ಥಿಗಳನ್ನೇ ಕೇಂದ್ರೀಕೃತವಾಗಿಟ್ಟುಕೊಂಡು ಮಾಡುವಂಥದ್ದು. ಆದರೆ ಅದರ ಆಶಯಗಳಿಗೆ ಭಂಗ ಬರಬಾರ್ದು ಎನ್ನುವಂಥ ದೃಷ್ಟಿಯಿಂದ ರವೀಂದ್ರ ಶೆಟ್ಟಿ ದಂಪತಿ ಒಂದು ದಿವಸದಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯವೋ ಅಷ್ಟನ್ನು ಜೋಡಿಸಿಕೊಂಡು ಮಾಡುವಂಥ ಒಂದು ಪ್ರಯತ್ನ. ನಾನು ಪುಷ್ಕಳ್ ಕುಮಾರ್ ಅವರ ಜೊತೆಯಲ್ಲಿದ್ದುಕೊಂಡು ಅದನ್ನೊಂದು ಯೋಜನೆ ಮಾಡುವಂಥ ಒಂದು ಸಹಕಾರವನ್ನಷ್ಟೇ ನಾವು ಮಾಡಿದ್ದೇವೆ. ಒಂದು ವಿಚಾರಗೋಷ್ಠಿ, ಒಂದು ಕವಿಗೋಷ್ಠಿ, ಆಮೇಲೆ ಮಕ್ಕಳ ಪ್ರತಿಭೆಗಳು ಅರಳುವಂಥ ಕೆಲಸ. ಈ ಕಾವ್ಯದ ಈ ಒಂದು ಸಂದರ್ಭ, ಈ ಕವಿಗೋಷ್ಠಿ ಎನ್ನುವಂಥದ್ದು ಇದು ಭಾಳ ಸುಲಭದಲ್ಲಿ ಬರೆಯಬಹುದು ಅಂತ ನಮಗೆ ಕೇಳುವಾಗ ಆಗುತ್ತದೆ. ಆದರೆ ಅದಷ್ಟು ಸುಲಭ ಅಲ್ಲ. ರವಿ ಕಾಣದುದನ್ನು ಕವಿ ಕಂಡ ಅಂತ ಒಂದು ಮಾತುಂಟು. ಹಾಗಾಗಿ 10 ಪುಟಗಳಲ್ಲಿ ಬರೆಯಬಹುದಾದನ್ನು 10 ಶಬ್ದಗಳಲ್ಲಿ ಅಥವಾ 10 ಸಾಲುಗಳಲ್ಲಿ ಬರೀಲಿಕ್ಕೆ ಸಾಧ್ಯ ಆಗುತ್ತದೆ, ಆಗಬೇಕು. ಅದು ನಿಜವಾದ ಕವಿತೆ. ಒಂದು ಕಾವ್ಯದ ಒಂದು ಸಾಲಿನಲ್ಲಿ ಅನೇಕ ವಿಷಯಗಳನ್ನು ತುಂಬಿಕೊಂಡು ನಾವು ಕೊಡಬೇಕಾಗ್ತದೆ. ಬಹುಶಃ ಇಲ್ಲಿ ಬಳಸಲ್ಪಟ್ಟಂಥ ಬೇರೆ ಬೇರೆ ಭಾಷೆಗಳು, ಆಯಾಯ ಭಾಷೆಗಳಲ್ಲಿ ಬೇಕಾದಷ್ಟು ಸಾಹಿತ್ಯದ ಕೆಲಸಗಳು ಆಗಿವೆ. ಅಂಥ ಸಂದರ್ಭಗಳಲ್ಲಿ ಕನ್ನಡದ ಕವಿಗೋಷ್ಠಿ, ತುಳು ಕವಿಗೋಷ್ಠಿ ಇದೆಲ್ಲ ನಾವು ಆಗಾಗ ಮಾಡ್ತೇವೆ. ಆದರೆ ಸಮ್ಮಿಶ್ರವಾದ ಭಾಷೆಯ ಒಂದು ಕವಿಗೋಷ್ಠಿಯ ಮೂಲಕವಾಗಿ ಸಮ್ಮಿಶ್ರ ಸಂಸ್ಕೃತಿಯ ಒಂದು ಅನಾವರಣ ಆಗ್ತದೆ. ಮತ್ತು ಭಾಷೆಗಳ ಕೊಡುಕೊಳ್ಳುವಿಕೆಯ ಒಂದು ಅಗತ್ಯತೆ ಎಷ್ಟು ನಮಗೆ ಉಂಟು ಎನ್ನುವುದು ಕೂಡ ಗೊತ್ತಾಗ್ತದೆ. ನಮ್ಮ ಕವಿ ಇಕ್ಬಾಲ್ ಅವರು ಒಂದು ಕಡೆ ಹೇಳ್ತಾರೆ, ಸಾರೇ ಜಹಾಂ ಸೆ ಅಚ್ಚಾ ಎನ್ನುವಂಥವರ ಮಾತಿನಲ್ಲಿ, ಮಜಹಬ್ ನ ಸಿಖಾತೆ ಆಪಸ್ ಮೇ ಬೈರ್ ರಖನಾ, ಹಿಂದಿ ಹೇಮ್ ಹಿಂದೂಸ್ತಾ ಹಮಾರ ಅಂತ. ನಮ್ಮ ಈ ದೇಶದಲ್ಲಿ ಬೇಕಾದಷ್ಟು ಧರ್ಮಗಳು, ಜಾತಿಗಳಿರಬಹುದು. ಆದರೆ ಯಾವ ಧರ್ಮವೂ ನಮ್ಮಲ್ಲಿ ದ್ವೇಷದ ಪಾಠವನ್ನು ಕಲಿಸುವುದಿಲ್ಲ. ಒಬ್ಬರನ್ನೊಬ್ಬರು ಪ್ರೀತಿ ಮಾಡುವಂಥ ಪಾಠವನ್ನು ಅದು ಕಲಿಸ್ತಾ ಇದೆ. ಆರಂಭದಲ್ಲಿ ರಾಷ್ಟ್ರಕವಿ GS ಶಿವರುದ್ರಪುರ ಪದ್ಯವನ್ನು ನಮ್ಮ ಮಿತ್ರರಾದಂತಹ ಪುಷ್ಕಳ್ ಕುಮಾರ್ ಹಾಡಿದರು. ನಾನು ಬಡ್ಡೂರವರು ಮಾತಾಡ್ತಾ ಇದ್ದೆವು. ಭಾಳ ಪ್ರಸ್ತುತವಾದ ಒಂದು ಕವನ ಅದು. ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಪ್ರೇಮವ ಕಾಣದಾದೆಯ ನಮ್ಮೊಳಗೆ ಅಂತ. ನಾವು ಎಲ್ಲೆಲ್ಲೋ ಹುಡುಕುತ್ತೇವೆ. ಕಸ್ತೂರಿ ಅಂತ ಒಂದು ಮೃಗ ಇದೆ, ಅದು ಊರೆಲ್ಲ ಸುತ್ತದಂತೆ ಕಾಡಿನಲ್ಲಿ. ಪರಿಮಳ ಬರ್ತಾ ಉಂಟು, ಎಲ್ಲಿಂದ ಬರ್ತದೆ ಅದಕ್ಕೆ ಗೊತ್ತಿಲ್ಲ. ಎಲ್ಲಿ ಸಿಕ್ಕಿದ್ರೆ ಪರಿಮಳ ಎಲ್ಲಿ ಅಂತ ಸಿಗುವುದಿಲ್ಲ. ಆದರೆ ಏನಾಗಿದೆ, ಆ ಕಸ್ತೂರಿ ಎನ್ನುವಂಥ ಪರಿಮಳ ಅದರ ಹೊಕ್ಕುಲಿಂದಲೇ ಬರುವುದು. ಅದೇ ರೀತಿ ಇಲ್ಲೇ ಇರುವ ಪ್ರೀತಿ ಪ್ರೇಮಗಳು ನಮ್ಗೆ ಗೊತ್ತಿಲ್ಲ, ಎಲ್ಲೆಲ್ಲೋ ಅದನ್ನು ಹುಡುಕುವುದಕ್ಕೆ ನಾವು ಹೋಗ್ತೇವೆ. ಹತ್ತಿರ ಇದ್ದರೂ ದೂರವೇ ಉಳಿವೆವು ನಮ್ಮ ಹಮ್ಮಿನ ಕೋಟೆಯೊಳಗೆ. ನಾವು ಹತ್ತಿರ ಇದ್ದೇವೆ, ನಮ್ಮ ನೆರೆಮನೆಯ ಏನು ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಮಾನಸಿಕವಾಗಿ ದೂರ ಇದ್ದೇವೆ, ದೈಹಿಕವಾಗಿ ಹತ್ತಿರ ಇದ್ದೇವೆ. ಅದು ಹೋಗಬೇಕು. ಅಂಥ ಆಶಯದ ಕವಿತೆಗಳು ಬಂತು. ಬಡ್ಡೂರವರ ಒಂದು ಕವನ ಭಾಳ ಮಾರ್ಮಿಕವಾಗಿ ಬಂತು ನೋಡಿ. ಒಬ್ಬ ಗಾಳ ಹಾಕುತ್ತಾನೆ, ಅದಕ್ಕೊಂದು ಎರೆಹುಳನ್ನು ಸೇರಿಸ್ತಾನೆ, ಮೀನನ್ನು ಹಿಡಿತಾನೆ. ಯಾರು ಗಾಳ, ಯಾರು ಮೀನು, ಯಾರು ಎರೆಹುಳು, ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳನ್ನು ನಾವು ಕೊಡ್ಬೋದು. ಯಾವನೊಬ್ಬ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಇತರನ್ನು ಬಳಸಿಕೊಳ್ತಾನೆ, ಮೂರನೆಯವ ಅವನಿಗದು ಅಪಾಯಕಾರಿ ಅಂತ ಗೊತ್ತಿರುವುದಿಲ್ಲ, ಅವನು ಅದರಲ್ಲಿ ಸೇರಿಕೊಂಡು ಬಲಿಯಾಗಿ ಹೋಗ್ತಾನೆ. ಇದು ಸಮಾಜದಲ್ಲಿ ಇವತ್ತು ನಡೆಯುವಂಥ ಸಂಗತಿಗಳು. ಹಾಗಾಗಿ ನಮ್ಮ ಕವಿಗಳು ಹೇಳುವಂಥ ಯಾವುದೇ ವಿಚಾರಗಳು ಕೂಡ ಸಾಮಾಜಿಕವಾಗಿ ಒಂದು ಪರಿಣಾಮವನ್ನು ಮೂಡುವಂಥ ರೀತಿಯಲ್ಲಿ ಇರಬೇಕು, ಇದೆ ಎನ್ನುವುದು ನನಗೆ ಸಂತೋಷದ ಸಂಗತಿ. ಯಾವಾಗಲೂ ಈ ಕಾವ್ಯ ಅಥವಾ ಕವಿತೆ ಎನ್ನುವಂಥದ್ದು ಅದು ಮನಸ್ಸನ್ನು ಅರಳಿಸುವಂಥದ್ದು, ಹೃದಯವನ್ನು ಅರಳಿಸುವಂಥದ್ದು ಆಗಬೇಕದು. ಅದು ಹೃದಯವನ್ನು ಕೆರಳಿಸುವಂಥದ್ದು ಆಗಬಾರದು. ಪ್ರಚೋದನಾತ್ಮಕವಾದಂತಹ ಬರಹಗಳು ಅಥವಾ ಭಾವನೆಗಳನ್ನು ಹರಿಯ ಬಿಡುವಂಥ ರೀತಿಯಲ್ಲಿ ನಾವು ಕಾವ್ಯವನ್ನು ಉಪಯೋಗಿಸಿಕೊಳ್ಬಾರದು. ಅದು ಸಾಮಾಜಿಕವಾದಂತಹ ಸಂಘರ್ಷಕ್ಕೆ ಅದು ಕಾರಣ ಆಗದೆ ಸಮಾಜವನ್ನು ಬೆಸೆಯುವಂತಹ ಕೊಂಡಿ ಆಗಬೇಕು. ಅದು ಸಾಹಿತ್ಯಕ್ಕಿರಬೇಕಾದಂಥ ಮೊದಲ ಉದ್ದೇಶ.
ಹಾಗಾಗಿ ಇವತ್ತು ಎಷ್ಟೆಷ್ಟೋ ಲೇಖಕರನ್ನು, ವಿದ್ವಾಂಸರನ್ನು, ಕವಿಗಳನ್ನು ನಾವು ಸ್ಮರಿಸಿಕೊಳ್ತಾ ಇದ್ದೇವೆ. ಅವರನ್ನು ಸಹೃದಯ ಕವಿಗಳು ಅಂತ ಹೇಳ್ತೇವೆ. ಅದು ನವ್ಯವೋ ನವೋದಯವೋ ಅಥವಾ ಬೇರೆ ಬೇರೆ ಪಂಥಗಳ ಒಂದು ಸಾಲಿನಲ್ಲಿ ಬರುವಂಥ ಕಾವ್ಯ ಅಥವಾ ಸಾಹಿತ್ಯದ ಸಂದರ್ಭಗಳಿದ್ದರೂ ಕೂಡ ಒಟ್ಟಿನಲ್ಲಿ ಎಲ್ಲದರ ಆಶಯ ಏನಿರ್ತದೆ ಅಂತ ಹೇಳಿದರೆ ಸಮಾಜಕ್ಕೆ ಏನಾದರೂ ಹೊಸತನ್ನು ಕೊಡಬೇಕು, ಆ ಮೂಲಕ ಸಮಾಜದಲ್ಲಿ ಶಾಂತಿ ನೆಲೆಸುವ ಹಾಗೆ ಮಾಡಬೇಕು ಎನ್ನುವಂಥದ್ದು. ಆ ಒಂದು ದೃಷ್ಟಿಯಿಂದ ಬಹುಶಃ ರತ್ನೋತ್ಸವದ ಈ ಕಾರ್ಯಕ್ರಮದಲ್ಲಿ ಕೂಡ ವರ್ಷಂಪ್ರತಿ ಕವಿಗೋಷ್ಠಿಯನ್ನು ನಾವು ಆಯೋಜಿಸ್ತೇವೆ. ಆ ಮೂಲಕವಾಗಿ ಬಹುಶಃ ಕವಿಗಳು ಕೂಡ ಹುಟ್ಟಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಈ ವೇದಿಕೆಯಲ್ಲಿ ಎಷ್ಟೋ ಮಂದಿ ಕವಿಗಳು ಬಂದು ಹೋಗಿದ್ದಾರೆ. ಉದಯೋನ್ಮುಖರಿರ್ಬೋದು, ಪ್ರಬುದ್ಧರಿರಬಹುದು, ಬಡ್ಡೂರಂಥ ಬಹುಭಾಷಾ ಕವಿಗಳಿರಬಹುದು. ಆ ಎಲ್ಲರೂ ಇಲ್ಲಿ ಬಂದು ತಮ್ಮ ಕಾವ್ಯ ಮಂಡನೆಯನ್ನು ಮಾಡಿದ್ದಾರೆ. ಅದರ ಪ್ರೇರಣೆಯನ್ನು ಪಡೆದು ಈ ಶಾಲೆಯ ಮಕ್ಕಳು ಕೂಡ ಮುಂದೆ ಅಂತಹ ಕವಿತೆಗಳನ್ನು ರಚಿಸುವಷ್ಟರ ಮಟ್ಟಿಗೆ ಸಾಮರ್ಥ್ಯವನ್ನು ಹೊಂದಬೇಕು ಎನ್ನುವುದು ಕೂಡ ಇದರ ಉದ್ದೇಶ ಆಗಿರ್ತದೆ. ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆದಾಗ ಆ ಕಾರ್ಯಕ್ರಮ ಅದು ಪ್ರೇರಣೆಯಾಗಿ ಆ ಮೂಲಕವಾಗಿ ಒಂದು 10 ಪ್ರತಿಭೆಗಳು ಅಲ್ಲಿ ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಇದರಿಂದ ಕನ್ನಡದ ಭಾಷೆ ಬೆಳೆಯುತ್ತದೆ, ಕನ್ನಡೀಕರಣದ ಕುರಿತಾದಂಥ ಭಾವಗಳು ಬೆಳೆಯುತ್ತವೆ. ಬೆಳಗ್ಗೆ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಇದನ್ನು ಉದ್ಘಾಟನೆ ಮಾಡಿದರು. ಅಂದರೆ ನಮ್ಮಲ್ಲಿ ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಈ ಭಾಷೆಗಳ ಕುರಿತಾದಂತಹ ಒಂದು ಒಗ್ಗಟ್ಟನ್ನು ನಾವು ಈ ಕರಾವಳಿಯ ನೆಲದಲ್ಲಿ ಕಾಣಬಹುದು. ಇಲ್ಲಿ ಯಾವುದೇ ಸಂಘರ್ಷಕ್ಕೆ ನಾವು ಅವಕಾಶ ಕೊಡುವುದಿಲ್ಲ. ಒಂದು ರೀತಿಯಲ್ಲಿ ಸೌಹಾರ್ದಮಯವಾದ, ಸಾಹೋದರ್ಯದ, ಸಾಮರಸ್ಯದ ಬದುಕನ್ನು ಬಾಳುವುದಕ್ಕೆ ನಾವು ಈ ಭಾಷೆಯನ್ನು ಉಪಯೋಗಿಸಿಕೊಳ್ಳುತ್ತೇವೆ. ಭಾಷಾಂಧತೆ ಇರಬಹುದು ಅಥವಾ ಒಂದು ರೀತಿಯ ಬೇರೆ ಬೇರೆ ರೀತಿಯ ಪಂಥಗಳ ಒಂದು ಕುರಿತಾದಂತಹ ಆಸಕ್ತಿ ಇರಬಹುದು. ಅದಿಲ್ಲದೆ ಸಾಮಾಜಿಕವಾದಂಥ ಸ್ಪಂದನೆಯ ದೃಷ್ಟಿಯಲ್ಲಿ ನಾವು ಹೇಗೆ ನಮ್ಮದಾದಂತಹ ಒಂದು ಕೆಲಸಗಳನ್ನು ಮಾಡಿಕೊಂಡು ಹೋಗ್ಬೋದು ಎನ್ನುವುದಕ್ಕೆ ಈ ರತ್ನೋತ್ಸವ ಸಾಕ್ಷಿ. ನಾವಾಗಲೇ ಮಾತಾಡ್ತಾ ಇದ್ದೆವು. ಇಲ್ಲಿರುವಂಥ ವಾತಾವರಣವನ್ನು ನೋಡಿದರೆ ಇಲ್ಲಿ ಒಂದು ರೀತಿ ಕೋಮು ಸಾಮರಸ್ಯದ ಒಂದು ಭಾವನೆ ನಮಗೆ ಬಂದು ಹೋಗ್ತದೆ. ಯಾವುದೇ ರೀತಿಯ ಒಳಜಗಳಿಲ್ಲದೆ, ಯಾವುದೇ ರೀತಿಯ ದ್ವೇಷ ಈರ್ಷ್ಯೆಗಳಿಲ್ಲದೆ ಒಂದು ಮಕ್ಕಳ ಒಂದು ವಿದ್ಯಾಭ್ಯಾಸದ ಒಂದು ಸಂಸ್ಥೆಯಲ್ಲಿ ಎಲ್ಲ ಸಮುದಾಯದವರು ಕೂಡ ಒಂದಾಗಿ ಸೇರಿಕೊಂಡು ಮಾಡುವಂಥ ಈ ಒಂದು ಕೆಲಸ ಉಂಟಲ್ಲ, ಅದು ಇತರರಿಗೆ ಆದರ್ಶವಾದದ್ದು. ಅದು ಎಷ್ಟೇ ಸಣ್ಣ ಪ್ರಮಾಣದಲ್ಲಿ ನಾವು ಮಾಡಲಿ ಅದರ ಮಹತ್ವ ಬಹಳ ದೊಡ್ಡದು. ಆ ರೀತಿಯಲ್ಲಿ ಇದು ನಡೀತಾ ಇರುವಂಥದ್ದು ಭಾಳ ಸಂತೋಷ. ಇಲ್ಲಿ ಇವತ್ತು 9 ಮಂದಿ ಕವಿಗಳು ಕೂಡ ತಮ್ಮ ಕವನಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಎಲ್ಲದರಲ್ಲಿಯೂ ಕೂಡ ಆಶಯ ಇದ್ದದ್ದು ಒಂದೇ, ಸಮಾಜವನ್ನು ಬೆಸೆಯುವಂತಹ, ಜನರ ಮನಸ್ಸುಗಳನ್ನು ಪರಸ್ಪರ ಅರಳಿಸುವಂತಹ, ಆ ಮೂಲಕವಾಗಿ ಭವಿಷ್ಯದಲ್ಲಿ ಸುಂದರವಾದಂತಹ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಕಾಣುವ ಒಂದು ಆಶಯವನ್ನು ಹೊತ್ತಂತಹ ಕವನಗಳೇ ಬಂದಿವೆ. ಕೆಲವು ಕವನಗಳಲ್ಲಿ ಸ್ವಲ್ಪ ಯಾವುದೋ ಒಂದು ರೀತಿಯ ಬೇಸರ ಅಥವಾ ಒಂದು ವಿಷಾದದ ಛಾಯೆ ಕೂಡ ಬಂದಿರಬಹುದು. ಅದು ಸಾಮಾಜಿಕವಾಗಿ ಕವಿಗೆ ಇರಬೇಕಾದದ್ದು. ಯಾಕಂದರೆ ಸಮಾಜದ ಹೊರತಾಗಿ ಒಬ್ಬ ಕವಿ ಇರುವುದಿಲ್ಲ. ಹಾಗಾಗಿ ಸಾಮಾಜಿಕವಾದ ಬೇರೆ ಬೇರೆ ಸಮಸ್ಯೆಗಳು ಕವಿಯ ಒಡಲಿನಲ್ಲಿ ಅದು ಯಾವುದೋ ಒಂದು ಗುಪ್ತಗಾಮಿನಿಯಾಗಿರುವಾಗ ಅದು ಕಾವ್ಯದ ರೂಪದಲ್ಲಿ ಹೊರಗೆ ಬರುತ್ತದೆ. ಆದರೆ ಅದರ ಪರಿಹಾರದ ಒಂದು ಮೂಲವನ್ನು ಕೂಡ ಅವ ಕಂಡುಕೊಳ್ಬೇಕಾಗ್ತದೆ. ಅದನ್ನೇ ದೊಡ್ಡದು ಮಾಡುವಂಥದ್ದಲ್ಲ. ಆ ದೃಷ್ಟಿಯಿಂದ ಒಳ್ಳೆಯ ಕೆಲಸಗಳು ಆಗಲಿ. ಈ ಕವಿಗಳೆಲ್ಲ ಇನ್ನಷ್ಟು ಕವನಗಳ ಮೂಲಕ ಸಮಾಜಕ್ಕೆ ಕೊಡುಗೆಯನ್ನು ನೀಡಲಿ ಅಂತ ಹೇಳಿಕೊಳ್ತಾ ಹೆಚ್ಚು ಮಾತಾಡಲಿಕ್ಕೆ ನಾನು ಹೋಗದೆ ನನ್ನ ಒಂದು ಕವನವನ್ನು ಕೂಡ ನಾನು ಪ್ರಸ್ತುತಪಡಿಸಲಿಕ್ಕೆ ಬಯಸ್ತೇನೆ. ಆದರೆ ಇದು ಈಗಿನ ಕವನ ಅಲ್ಲ. ಶಿವಾನಂದ ಬೇಕಲ್ ಅವರು ಮಂಗಳೂರು ಆಕಾಶವಾಣಿಯಲ್ಲಿರುವಾಗ ಒಂದು ಕರಾವಳಿ ಕಾವ್ಯ ಅಂತ ಎಲ್ಲ ಕವಿಗಳನ್ನು, ಒಂದು 100 ಕವಿಗಳನ್ನು ಒಟ್ಟು ಮಾಡಿ ಒಂದು ಕವನ ಸಂಕಲನವನ್ನು ಮಾಡಿದರು. ಆ ಕಾಲಕ್ಕೆ ನಾನು ಬರೆದುಕೊಟ್ಟಂತಹ ಒಂದು ಕವಿತೆ, ಸ್ವಲ್ಪ ದೀರ್ಘವಾದ ಕವಿತೆ, ಅದನ್ನು ಹಾಗೆ ಅವರು ಪ್ರಿಂಟ್ ಮಾಡಿದ್ದಾರೆ. ಆ ಕಾಲಕ್ಕೆ ಅದು ಪ್ರಸ್ತುತ ಆಗಿತ್ತು, ಆದರೆ ಇವತ್ತು ಕೂಡ ಅಪ್ರಸ್ತುತ ಅಲ್ಲ ಅಂತ ನನಗೆ ಅನ್ನಿಸ್ತದೆ. ಆ ಒಂದು ಕನ್ನಡದ ಕವನವನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ. ನನ್ನ ಕವನದ ಹೆಸರು ಏಳಿ ಸಹ ಮಾನವರೇ ಎಚ್ಚರಾಗಿ ಅಂತ. ಶತಮಾನದುದ್ಘೋಷ, ವೇದಮಂತ್ರದ ಕೂಗು, ಸ್ಮೃತಿ ಶಾಸ್ತ್ರ ಉದ್ಧರಣೆ, ತತ್ವಾರ್ಥ ಪುನಶ್ಚರಣೆ, ಮನು ಮುನಿ ದೃಷ್ಟಾರ ದಾರ್ಶನಿಕ ಮುಖೋದ್ಗತ, ತಾರಕ ಸ್ಥಾಯಿ ನಿನಾದ. ಉತ್ತಿಷ್ಠ ಕೌಂತೇಯ, ಉತ್ತಿಷ್ಠ ನರಶಾರ್ದೂಲ, ಏಳು ಎದ್ದೇಳು ನಿಲ್ಲದಿರು ಗುರಿ ಸೇರಿ ಜಯಿಸುವನಕ. ಉತ್ತಿಷ್ಠ ಕೌಂತೇಯ, ಉತ್ತಿಷ್ಠ ನರಶಾರ್ದೂಲ, ಏಳು ಎದ್ದೇಳು ನಿಲ್ಲದಿರು
ಗುರಿ ಸೇರಿ ಜಯಿಸುವನಕ ಕರ್ಮಜಡ ಜೀವನಿಗೆ ಶಕ್ತ ಶಾಬ್ದಿಕ ಬಡಿತ. ಕರ್ಮಜಡ ಜೀವನಿಗೆ ಶಕ್ತ ಶಾಬ್ದಿಕ ಬಡಿತ. ನಿನ್ನೆಗಳುದ್ದಕ್ಕೂ ಕಿವಿಗೊಟ್ಟು ಆಲಿಸಿ ಪ್ರತಿಕ್ರಿಯಿಸಲಾಗದ ನಿರ್ಲಿಪ್ತ ಕೋಶಾವಸ್ಥೆ. ನಿನ್ನೆಗಳುದ್ದಕ್ಕೂ ಕಿವಿಗೊಟ್ಟು ಆಲಿಸಿ ಪ್ರತಿಕ್ರಿಯಿಸಲಾಗದ ನಿರ್ಲಿಪ್ತ ಕೋಶಾವಸ್ಥೆ. ಏಕೆ ಹೀಗೆ? ಸಹಜೀವಿಗಳಲ್ಲವೇ ನೀವು? ನೆನಪಿರಲಿ, ನೀವು ಕಂಡುಂಡ ಫಸಲುಗಳ ನೀರೆರೆದ ಬೇರು ಬಿಳಲುಗಳ ಕೊಯ್ಯುವ ಕಾತರತೆ ಇದೆ ಮುಂದೊಂದು ಸಂತಾನಕ್ಕೆ. ನೀವು ಕಂಡುಂಡ ಫಸಲುಗಳ ನೀರೆರೆದ ಬೇರು ಬಿಳಲುಗಳ ಕೊಯ್ಯುವ ಕಾತರತೆ ಇದೆ ಮುಂದೊಂದು ಸಂತಾನಕ್ಕೆ. ಪೊರೆಯೊಳಗೆ ತೂಕಡಿಕೆ ಯಾವ ಕಾಲದ ಶಾಪ? ಪೊರೆಯೊಳಗೆ ತೂಕಡಿಕೆ ಯಾವ ಕಾಲದ ಶಾಪ? ನಿಮ್ಮ ಜೊಂಪಿನಲ್ಲಿ ತಂಪು ಕಾಣುವ ಮಂದಿಗಳಿದ್ದಾರೆ ಇಲ್ಲಿ ಜೋಕೆ. ತಲೆಯೆಲ್ಲ ತಡಕಾಡಿ ನೋಡಿದಿರಾ ನೀವು ನಾಗರಿಕತೆ ನಂಜಾದ ಕಟು ಸತ್ಯವನ್ನು? ತಲೆಯೆಲ್ಲ ತಡಕಾಡಿ ನೋಡಿದಿರಾ ನೀವು ನಾಗರಿಕತೆ ನಂಜಾದ ಕಟು ಸತ್ಯವನ್ನು? ಯೋಗೇಶ್ವರ ಹಾಡಿ ಹರಿಸಿದ ವಿಮಲ ಶಂಖಧ್ವಾನ, ವ್ಯಾಸ ವಾಲ್ಮೀಕಿಯರರಸಿದ ಕಾವ್ಯ ಕೂಜನ, ಉಮರ ಖಯಾಮ, ಭಾಸ, ಭಾರವಿ ಇವರಿಟ್ಟಂತಹ ಭಾವಸ್ವನ, ಅರಿವ ಬಟ್ಟಲ ತೆರೆಯಲಾಗದ ಚೋದ್ಯ, ಇತಿಹಾಸದ ಒಳಹೊರಗೆ ಮೊಳಗಿದ ಸಿಂಹಸ್ವರ, ನಾಟಕ ವೇದಿಕೆಯ ಮೇಲೆ ಬಿಚ್ಚಿಕೊಳ್ಳುವ ವ್ಯಂಗ್ಯ. ಇತಿಹಾಸದ ಒಳಹೊರಗೆ ಮೊಳಗಿದ ಸಿಂಹಸ್ವರ, ನಾಟಕ ವೇದಿಕೆಯ ಮೇಲೆ ಬಿಚ್ಚಿಕೊಳ್ಳುವ ವ್ಯಂಗ್ಯ. ಕಂಡು ದೇಶಾವರಿ ಬೀರುವ ನಾವೆಲ್ಲ ಮಂತ್ರಮುಗ್ಧರು, ಬರಿಯ ಪ್ರೇಕ್ಷಕರು. ಕಂಡು ದೇಶಾವರಿ ಬೀರುವ ನಾವೆಲ್ಲ ಮಂತ್ರಮುಗ್ಧರು, ಬರಿಯ ಪ್ರೇಕ್ಷಕರು. ಇನ್ನಾದರೂ ಏಳಿ ಕುಂಭಕರ್ಣಗಳೇ, ಇನ್ನಾದರೂ ಏಳಿ ಕುಂಭಕರ್ಣಗಳೇ. ಯಾರದೋ ದೇಹದಂಡನೆಗೆ ಬಸಿದ ಬೆವರಿನ ಕೃಷಿಗೆ ವಿರಮಿಸುವ ಮುಚುಕುಂದರಾಗದಿರಿ ನೀವು. ಕಣ್ಣು ಹಿಗ್ಗಿಸಿ ನೋಡಿ ಸುತ್ತೆಲ್ಲ ಕಾಣುವುದು ಕಾಲಯವ ಲೀಲೆ. ಕಣ್ಣು ಹಿಗ್ಗಿಸಿ ನೋಡಿ ಸುತ್ತೆಲ್ಲ ಕಾಣುವುದು ಕಾಲಯವ ಲೀಲೆ. ಸೆಣಸಾಟವೇ ನಿತ್ಯ, ಗತ್ಯಂತರವಿಲ್ಲ ನಿಮಗೆ. ಪರೀಕ್ಷಿತ ಪ್ರಾಣಗಂಡ ಸಾಗರ ಸಂಭಾಗ್ರ ಭವನ ಹೊಕ್ಕರೂ ಬಿಡಲಿಲ್ಲವಂತೆ. ಪರೀಕ್ಷಿತ ಪ್ರಾಣಗಂಡ ಸಾಗರ ಸ್ತಂಭಾಗ್ರ ಭವನ ಹೊಕ್ಕರೂ ಬಿಡಲಿಲ್ಲವಂತೆ. ಅಂತೆ ಕಾದಿದೆ ನಿಮಗೆ ಉಚ್ಚಾಟ ಮುಖವಾಡದೊಡೆಯರಿಂದ, ಶಿಖರ ಒಡರಿದ ಆಢ್ಯರಿಂದ. ಅಂತೆ ಕಾದಿದೆ ನಿಮಗೆ ಉಚ್ಚಾಟ ಮುಖವಾಡದೊಡೆಯರಿಂದ, ಶಿಖರ ಒಡರಿದ ಆಢ್ಯರಿಂದ. ಈಗಲಿದು ಸಕಾಲ ಸೆಟೆದು ಶಿಬಿಕೋತ್ಸವ ಆಚರಿಸುವ ನಹುಷರಿಗೆ ಹೆಗಲು ನೀಡುವ ಸಪ್ತ ಸಾತ್ವಿಕರಾಗದಿರಿ. ಸೆಟೆದು ಶಿಬಿಕೋತ್ಸವ ಆಚರಿಸುವ ನಹುಷರಿಗೆ ಹೆಗಲು ನೀಡುವ ಸಪ್ತ ಸಾತ್ವಿಕರಾಗದಿರಿ. ಭುಗಿಲೆನ್ನಲಿ ಅಗಸ್ತ್ಯ ಕೋಪ, ಭುಗಿಲೆನ್ನಲಿ ಅಗಸ್ತ್ಯ ಕೋಪ. ರಾಜ ಅಜಗರವಾದ ಶಾಪ, ರಾಜ ಅಜಗರವಾದ ಶಾಪ. ಸ್ವಸ್ವರೂಪ ಜ್ಞಾನ ಸಿದ್ಧಿಯನ್ನು ಪಡೆಯುವಿರಿ ಆಗ ನೀವು, ಸ್ವಸ್ವರೂಪ ಜ್ಞಾನ ಸಿದ್ಧಿಯನ್ನು ಪಡೆಯುವಿರಿ ಆಗ ನಿಮ್ಮನ್ನು, ನಿಮ್ಮತನವನ್ನು. ಇದು ಸ್ವಲ್ಪ ಪೌರಾಣಿಕ ಕಥೆ ಗೊತ್ತಿದ್ದರೆ ಅದರ ಆಶಯ ಅರ್ಥ ಆಗ್ತದೆ. ಒಟ್ಟು ನಾವಿನ್ನೂ ಕೂಡ ಮಾನಸಿಕವಾಗಿ ತೃಪ್ತಿಯನ್ನು ಅಥವಾ ನೆಮ್ಮದಿಯ ಜೀವನವನ್ನು ಮನಸ್ಸಿನಲ್ಲಿ ಮಾಡಿಕೊಳ್ಳುವುದಕ್ಕೆ ಬಹಳ ದೂರ ಉಳಿದಿದ್ದೇವೆ ಎನ್ನುವ ಆಶಯದ ಒಂದು ಕವನ. ಬಹುಶಃ ಈ ತೆರನ ಭಾವಗಳನ್ನು ಕಾವ್ಯದಲ್ಲಿ ನಾವು ಹೇಳಿಕೊಂಡಾಗ ಅದರಲ್ಲಿ ಯಾವುದಾದ್ರೂ ಒಂದು ಬದಲಾವಣೆ ಸಮಾಜದಲ್ಲಿ ಆಗಬೇಕು ಎನ್ನುವಂಥ ತುಡಿತ ಇರ್ತದೆ. ಆ ತುಡಿತವನ್ನು ಅರ್ಥೈಸಿಕೊಂಡಾಗ ಬಹುಶಃ ಇಂಥ ಸಂಘಟನೆಗಳು ಮಾಡುವಂಥ ಕೆಲಸಕ್ಕೆ ಒಂದು ಸಾರ್ಥಕತೆ ಸಿಗ್ತದೆ ಅಂತ ನನಗೆ ಅನ್ನಿಸ್ತದೆ. ಈ ದೃಷ್ಟಿಯಿಂದ ಇವತ್ತಿನ ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ಕವಿಗಳಿಗೂ ಕೂಡ ನನ್ನ ವೈಯಕ್ತಿಕವಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಗೋಷ್ಠಿಯ ಅಧ್ಯಕ್ಷತೆಯ ಒಂದು ಸ್ಥಾನವನ್ನು ಕೊಟ್ಟು ಆ ಮೂಲಕ ನಿಮ್ಮೆದುರು ನಾಲ್ಕು ಮಾತಾಡುವಂಥ ಒಂದು ಅವಕಾಶವನ್ನು ನುಡಿಸಿರಿಯ ಸಂಯೋಜಕರು ನೀಡಿದ್ದಾರೆ. ವಿಶೇಷವಾಗಿ ರವೀಂದ್ರ ಶೆಟ್ಟರು ಅವರಿಗೂ ಕೂಡ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ರಾಯಲ್ ತುಳುಕೂಟ ಬೆಹರಿನ್, ವಿದೇಶದಲ್ಲಿ ತುಳುಕೂಟದೊಂದಿಗೆ ಇಲ್ಲಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಚಟುವಟಿಕೆಯನ್ನು ಮಾಡತಕ್ಕಂಥ, ಹೌದು, ಆ ಊರಿಗೆ ನಮ್ಮ ರವೀಂದ್ರ ಶೆಟ್ಟರು ಬಳಗದವರು ಹೋಗುವಂಥ ಸಂದರ್ಭದಲ್ಲಿ ಕೂಡ ವಿಶೇಷ ಆತಿಥ್ಯ ಎಲ್ಲರಿಗೂ ಕೂಡ ಕೊಡ್ತಾರೆ. ಹೋದಾಗ ಮಹಮ್ಮದ್ ಬಡ್ಡೂರು, ವಿಜಯಲಕ್ಷ್ಮಿ ಕೆ ಪ್ರಸಾದ್ ರೈ, ಲಕ್ಷ್ಮಣ್ ರೈ ಹರೇಕಳ, ಮಹೇಂದ್ರನಾಥ್ ಸಾಲೆತ್ತೂರ್, ಹಂಜಾ ಮಲಾರು, ಅಕ್ಷತರಾಜ್ ಪೆರ್ಲಾ, ಎಡ್ವರ್ಡ್ ಲೋಬೋ ತೊಕ್ಕೊಟ್ಟು, ಹಾಗೆ ಗುಣಾಜೆ ರಾಮಚಂದ್ರ ಭಟ್ ಮತ್ತು ಪ್ರವೀಣ್ ಅಮೆಂಬಳ ಇವರಿಗೆ ನಮ್ಮ
ರತ್ನೋತ್ಸವ 2019-20 ಪರವಾಗಿ ಮತ್ತು ವಿದ್ಯಾರತ್ನ ಶಿಕ್ಷಣ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು.